ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಸದ್ವಿಚಾರಗಳು, ಸದಾಶಯದ ಸ್ಪಂದನೆಯನ್ನ ಸದಾ ನೀಡ್ತಾ ಇರುವಂತಹ ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಅಂಡ್ ಪ್ರೀತಿಯ ಸ್ವಾಗತ. ಜೀವನ ಅನ್ನುವ ಜರ್ನಿಲಿ ನಾವು ಹೆಜ್ಜೆಗಳನ್ನ ಇಡ್ತಾ ಹೋಗ್ತೀವಿ. ಆ ಹೆಜ್ಜೆಗಳು ಹೆಜ್ಜೆ ಗುರುತುಗಳಾಗತ್ತೆ ಕೆಲವರದ್ದು ಮಾತ್ರ. ಅಂತಹ ಒಬ್ಬ ಅದ್ಭುತವಾದ ಸಾಧಕನ ಬದುಕಿನ ಕಥೆಯನ್ನ ಅವರ ಮಾತಲ್ಲೇ ಕೇಳುವಂಥ ಒಂದು ಕಾರ್ಯಕ್ರಮ ಮೈ ಆಟೋಗ್ರಾಫ್ಗೆ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ನೆನಪಿನ ನಾವಿಕ ಆರ್ಜೆ ಪ್ರಸನ್ನ. ಅಂಡ್ ಇವತ್ತಿನ ಎಪಿಸೋಡಲ್ಲಿ ತುಂಬಾ ವಿಶೇಷವಾದಂತಹ ಒಬ್ಬರು ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಇವರು ಬಹಳ ಒಂದು ಹೆಮ್ಮೆಯ ಮನೆತನ, ಸಾಮಾಜಿಕ ಸೇವೆಯ ಒಂದು ಬಹಳ ದೊಡ್ಡ ಪರಂಪರೆಯನ್ನು ಹೊಂದಿರುವಂತ ಮನೆತನದಲ್ಲಿ ಹುಟ್ಟುತ್ತಾರೆ. ಕೃಷಿ ಪ್ರಾಮುಖ್ಯವಾದಂತಹ ಒಂದು ಜೀವನಾಧಾರ ಕೃಷಿಯಾಗಿತ್ತು. ಅಂತಹ ಒಂದು ಪರಿಸರದಲ್ಲಿ, ಬಹಳ ಸುಸಂಸ್ಕೃತ ಪರಿಸರದಲ್ಲಿ ಹುಟ್ಟಿ ಬೆಳೆದು ಸುಮಾರು ಒಂದು 30 ವರ್ಷಗಳ ಹಿಂದೆ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಕೇವಲ 2 ಇಂಜಿನಿಯರಿಂಗ್ ಕಾಲೇಜ್ಗಳು ಇದ್ದಂತಹ ಸಮಯ. ಆ ದಿನಗಳಲ್ಲಿ ಪ್ರತಿಷ್ಠಿತ ಮಣಿಪಾಲದ MITಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡಿತಾರೆ. ಬಹುಶಃ ಮನ್ಸು ಮಾಡಿರ್ತಿದ್ರೆ ಲಕ್ಷಾಂತರ ರೂಪಾಯಿ ಸಂಬಳದ ಕೆಲಸ, ವಾರಕ್ಕೆ 5 ದಿವಸ ಕೆಲಸ ಆರಾಮ್ಸೆ ಇರಬಹುದಿತ್ತು ಸ್ಯಾಲ್ರಿ ತಕೊಂಡು. ಆದ್ರೆ ಸಂಬಳ ತಗೊಳ್ಳೋ ಅಂಥವ್ರು ನಾನು ಆಗ್ಬಾರ್ದು, ಸಂಬಳ ಕೊಡೋ ಅಂತ ವ್ಯಕ್ತಿ ಆಗ್ಬೇಕು ಅನ್ನುವಂಥ ಮಹತ್ ಸಂಕಲ್ಪದ ಜೊತೆಗೆ ತನ್ನದೇ ಆದಂಥ ಉದ್ದಿಮೆಯನ್ನ ಆರಂಭ ಮಾಡ್ತಾರೆ. ಉದ್ಯಮದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಉದ್ಯಮದ ಜೊತೆಗೆ ಕೃಷಿಯಲ್ಲೂ ಕೂಡ ಅಪಾರವಾದಂತಹ ಸಾಧನೆಯನ್ನ ಮಾಡ್ತಾರೆ. ಪರಿಸರ ಪ್ರೇಮಿಯಾಗಿ ಹಾಗೆ ಬೇರೆ ಬೇರೆ ವಿಷಯಗಳೆಲ್ಲ ಇದೆ. ಬಹುಮುಖ ವ್ಯಕ್ತಿತ್ವದ ಒಬ್ಬ ಹೆಮ್ಮೆಯ ಸಾಧಕ ಕೂಡೂರು ರಾಮಚಂದ್ರ ಭಟ್ ಅವರು ಇವತ್ತಿನ ಮೈ ಆಟೋಗ್ರಾಫ್ ಅಲ್ಲಿ ಅವರ ನೆನಪಿನ ಮೆಲುಕುಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕಿದ್ದಾರೆ. ಮೊದಲನೇದಾಗಿ ಶ್ರೀ ಕೂಡೂರು ರಾಮಚಂದ್ರ ಭಟ್ ಅವರಿಗೆ ಪ್ರೀತಿಯ ಸ್ವಾಗತ ಮೈ ಆಟೋಗ್ರಾಫ್ಗೆ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮಂಥ ಉದ್ಯಮಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅನ್ನ ಮಾಡೋರು ತುಂಬಾ ಜನ ಇರ್ತಾರೆ. ನಾನು ಯಶಸ್ಸನ್ನ ಕಾಣಬೇಕು, ಹಣ ಮಾಡಬೇಕು ಎಲ್ಲರ ಕನಸು, ಅದು ಬೇಕೇ ಬೇಕು. ಅದ್ರ ಜೊತೆಯಲ್ಲೇ ಒಂದಷ್ಟು ಆದರ್ಶಗಳನ್ನ ಅಳವಡಿಸ್ಕೊಳ್ಳುವಂಥದ್ದು ಕೂಡ ತುಂಬಾ ಮುಖ್ಯವಾಗುತ್ತೆ. ಸೊ ಈ ಎಲ್ಲಾ ಕಾರಣಗಳಿಗೋಸ್ಕರ ನಿಮ್ಮನ್ನ ಇವತ್ತು ಮಾತಾಡಿಸ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅಂಡ್ ವೀಕ್ಷಕರಿಗೆ ಕೂಡ ಇವತ್ತು ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕಿದೆ. ಸೊ ಮೊದಲನೇದಾಗಿ ನಿಮ್ಮ ಬದುಕಿನ ಜರ್ನಿ ಹೇಗಿತ್ತು ಅದೆಲ್ಲ ಮಾತಾಡೋದಕ್ಕೂ ಮುಂಚೆ ಪ್ರಸ್ತುತ ನಿಮ್ಮ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಬೋದಾ? ವೀಕ್ಷಕರಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು. ಅದೇ ಥರ ಸ್ಪಂದನ TV ನಮಗೆ ಒದಗಿಸಿ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ TV ಅವರಿಗೆ ಹಾಗೂ ನಮ್ಮೆಲ್ಲ ವೀಕ್ಷಕರಿಗೆ ಪ್ರಪ್ರಥಮವಾಗಿ ನಾನು ವಂದನೆಗಳನ್ನು ಹೇಳ್ತೇನೆ. ಪ್ರಸನ್ನ ನನ್ನ ಭಾಳ ಆತ್ಮೀಯರು. ಇವತ್ತು ನಮ್ಮ ಫ್ಯಾಕ್ಟ್ರಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಿ. ನಮ್ಮ ಒಂದು ಸಮೂಹದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಪ್ರಪ್ರಥಮವಾಗಿ. ಈಗ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕಂಪನಿಯು ಪ್ರಾರಂಭದ ದಿನಗಳಲ್ಲಿ ಅದು ಪ್ರೊಪ್ರೈಟರಿ ಕನ್ಸರ್ನ್ ಆಗಿತ್ತು ಸುಮಾರು ವರ್ಷಗಳೊಳಗೆ. ಆಮೇಲೆ ಅದು ಪ್ರೈವೇಟ್ ಲಿಮಿಟೆಡ್ ಆಗಿ ಕನ್ವರ್ಟ್ ಆಯಿತು. ಈಗ ಪ್ರಸಕ್ತ ನಾವು ಮುಖ್ಯವಾಗಿ ಕಂಪನಿ ಸ್ಟಾರ್ಟ್ ಆದದ್ದೇ ಅಲ್ಲಿಂದ ಸುಮಾರು 27-28 ವರ್ಷಗಳ ಮೊದಲು 1994ರಲ್ಲಿ ನಾವು ಇದನ್ನ ಮಾಡಿದ್ದೇವೆ. ಮುಖ್ಯವಾಗಿ ನಮ್ದು ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ತಯಾರಿಕೆಯ ಒಂದು ಘಟಕ ಇದು. ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂದ್ರೆ ಯಾವುದೇ ಕಬ್ಬಿಣದ ಭಾಗಗಳನ್ನ ಜಾಯಿನ್ ಮಾಡ್ಲಿಕ್ಕೆ, ಅದನ್ನು ಒಟ್ಟು ಮಾಡ್ಲಿಕ್ಕೆ, ಅದು ಟ್ರಸ್ ಕೆಲಸ ಇರ್ಬೋದು, ಗೇಟ್ ಗ್ರಿಲ್ ನ ಕೆಲಸಗಳಿರ್ಬೋದು, ಅದಕ್ಕೆ ಬೇಕಾಗುವಂತ ಒಂದು ಇಂಡಸ್ಟ್ರಿಯಲ್ ಕನ್ಸ್ಯೂಮರ್. ಮುಖ್ಯವಾಗಿ ನಿಮ್ಮ ಕಸ್ಟಮರ್ಸ್ ವೆಲ್ಡರ್ಸ್. ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುವಾಗ ನಮ್ಮ ಪ್ರಾಡಕ್ಟ್ ಅದ್ರ ಜೊತೆಯಲ್ಲಿ ಹೋಗುವಂತ ಒಂದು ಪ್ರಾಡಕ್ಟ್ ಇದು. ಕನ್ಸ್ಯೂಮೇಬಲ್, ಅದು ಮುಗಿತಾ ಹೋಗ್ತದೆ. ಆ ತರದ ಒಂದು ಪ್ರಾಡಕ್ಟ್ ಅನ್ನು ಅವತ್ತು ನಾವು
ಪ್ರಾರಂಭಿಸಿ ಇವತ್ತಿನವರೆಗೆ ಅದನ್ನು ಹಂತವಾಗಿ ಜನರ ಆಶೀರ್ವಾದದಿಂದ, ದೇವರ ಅನುಗ್ರಹದಿಂದ ಅದು ಬೆಳೆದು ಬಂತು. ಇವತ್ತಿಗೆ ನಾವು ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಪ್ರಥಮ ಎಲೆಕ್ಟ್ರೋಡ್ಸ್, ಎಸ್ಪೆಷಲಿ MS ಎಲೆಕ್ಟ್ರೋಡ್ಸ್ನಲ್ಲಿ ನಾವೀಗ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ಥರ ನಾವು ನಮ್ಮ ಕಾರ್ಯಕ್ಷೇತ್ರಗಳು, ನಮ್ಮ ಏನು ಚಟುವಟಿಕೆಗಳು ಅಭಿವೃದ್ಧಿ ಆಗ್ತಾ ಹೋದಾಗೆ ಡೈವರ್ಸಿಫಿಕೇಶನ್ ಅಂತ ಹೇಳುವಂಥದ್ದು ಅದು ಒಂದು ಹೆಲ್ದಿ, ಯಾವ ಒಂದು ಹೆಲ್ದಿ ಮೈಂಡ್ ಸೆಟ್ ಇರುವಾಗ ಅದು ಕಾಣುವಂಥದ್ದು ಸ್ವಾಭಾವಿಕ. ಸಾಕಪ್ಪ ಇಷ್ಟೇ ಸಾಕು, ಎಲ್ಲ ಸೆಟಪ್ ಆಯ್ತಲ್ಲ ಅಂತ ಹೇಳಿ ಕೂತ್ಕೊಳ್ಳುವ ಪ್ರಮೇಯ ಇಲ್ಲ. ನಿಂತ ನೀರಾಗಬಾರ್ದು, ಹರಿಯುವ ನದಿ ತರ ಅದು ಪ್ರೋಗ್ರೆಸ್ ಅಂತ ಹೇಳುವಂಥದ್ದು. ಯಾಕೆಂದ್ರೆ ನಾನು ಒಂದು ಕಂಪನಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಒಂದು 70 ಜನ ಕೆಲಸಕ್ಕಿದ್ದಾರೆ, ಅವರ ಎಲ್ಲರ ಹೊಣೆ ನನ್ನಲ್ಲಿದೆ. ನಾನು ಬರೀ ದುಡ್ಡು ಮಾಡಿ ಮನೆ ಕಾರು ಮಾಡ್ಕೊಂಡಿದ್ದೆ ಸಾಲದು, ಅವರೆಲ್ಲರ ಹೊಣೆ ಇದೆ. ಅವರಿಗೆ ನಾನು ಗ್ರೋತ್ ಕೊಡ್ಬೇಕು, ಅವರಿಗೆ ನಾನು ಪ್ರೋಗ್ರೆಸ್ ಕೊಡ್ಬೇಕು. ಈ ತರದ ಒಂದು ಮನೋಭಾವ ಯಾವಾಗ್ಲೂ ಆ ತುಡಿತ ಇದ್ದೇ ಇರ್ತದೆ. ಸೊ ಕೇವಲ ನನ್ನ ಅಭಿವೃದ್ಧಿ ಆದ್ರೆ ಸಾಲದು ಅಂತ ಹೇಳುವಂತ ಇದು ಇತ್ತು. ಡೈವರ್ಸಿಫಿಕೇಶನ್ ಸಹ ಅವಕಾಶ ಸಿಕ್ಕಾಗೆಲ್ಲ ನಾವು ಇದನ್ನ ಅಭಿವೃದ್ಧಿ ಮಾಡ್ತಾ ಬಂದಿದ್ದೇವೆ. ಹಾಗೆ ನಾವು ಒಂದು 4 ವರ್ಷ ಮೊದಲು 2017ರಲ್ಲಿ ಒಂದು ಬ್ಯಾಟ್ರಿ ಘಟಕವನ್ನು ಕೂಡ ನಾವು ಇದು ಮಾಡಿ ಬ್ಯಾಟ್ರಿಯನ್ನು ಕೂಡ ಈಗ ನಾವು ಓಶಿಮಾ ಬ್ಯಾಟ್ರೀಸ್ ಅಂತ ಹೆಸರಿಟ್ಟಿದ್ದೇವೆ. ಸೊ ಈ ಓಶಿಮಾ ಅಂದಾಗ ನನಗೆ ಫಸ್ಟ್ ಟೈಮ್ ಹೆಸರು ಕೇಳಿದಾಗ ನನಗೆ ಹಿರೋಶಿಮಾ ನೆನಪಾಯ್ತು, ಜಪಾನ್. ಸೊ ಆ ಜಪಾನ್ಗೂ ಮತ್ತೆ ಓಶಿಮಾಗೂ ಏನಾದ್ರು ಕನೆಕ್ಷನ್ ಇದೆಯಾ ಹೆಸರು? ಓಶಿಮಾ ಅಂತ ಹೇಳುವಂಥದ್ದು ನೀವು ಹೇಳಿದಾಗೆ ಅದು ತುಂಬಾ ಜಪಾನ್ನದೇ ಹೆಸರು. ಜಪಾನ್ ನಲ್ಲಿ ಒಂದು ಜಾಗದ ಹೆಸರು ಅದು. ಮಂಗಳೂರು, ಉಡುಪಿ, ಓಶಿಮಾ ಅಂತ ಹೇಳುವಂಥದ್ದು ಜಪಾನ್ ನಲ್ಲಿ ಒಂದು ಜಾಗದ ಹೆಸರು. ಅಲ್ಲಿ ಅದೊಂದು ಜಾಗದಲ್ಲಿ ಲೈವ್ ವಾಲ್ಕನಸ್ ಇರ್ತದೆ, ಅಗ್ನಿ ಜ್ವಾಲೆಗಳು. ಅದು ವರ್ಷಕ್ಕೆ ಒಂದಷ್ಟು ಸಲ ಅದು ಹೊಗೆಯನ್ನು ಹೊರಹಾಕಿ ಇದು ಬರ್ತದೆ, ವಾಲ್ಕನೋಸ್ ಬರ್ತದೆ. ಹೀಗೆ ಒಂದು ದಿವಸ ನಾನು ನಡ್ಕೊಂಡು ಹೋಗುವಾಗ ಏನೆನ್ಸಿತ್ತು ಅಂತ ಹೇಳಿದ್ರೆ, ನನಗೆ ಆ ಯೋಚನೆಗಳಿತ್ತು. ಬರೀ ಇವತ್ತಿನ ಗ್ರಾಹಕರಿಗೆ ಬರೀ ಅದು ಒಳ್ಳೆ ಪ್ರಾಡಕ್ಟ್ ಇದ್ರೆ ಸಾಕು, ಅದರ ನೋಟ ಚೆನ್ನಾಗಿರ್ಬೇಕು, ಅದರ ಹೆಸರು ಚೆನ್ನಾಗಿರ್ಬೇಕು, ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು. ಇಂಥದ್ದನ್ನೇ ನಾವು ಮನಗಂಡಿದ್ದೇವೆ. ಯಾಕೆಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಇವತ್ತು ಕರ್ನಾಟಕದ ನಂಬರ್ 1 ಮಾಡ್ಬೇಕಾದ್ರೆ ತುಂಬಾ ಅದಕ್ಕೆ ಕಾರಣ ಅಂದ್ರೆ ಅದಕ್ಕೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ತುಂಬಾ ಇರ್ತದೆ. ಬರೀ ಕ್ವಾಲಿಟಿಯಿಂದಾಗಿ ಅದು ಇದಾದಲ್ಲ, ಅದರ ಹೆಸರು ಒಳ್ಳೇದಿರ್ಬೇಕು, ಅದಕ್ಕೆ ಒಳ್ಳೆ ನೋಟ ಇರ್ಬೇಕು, ಪ್ಯಾಕಿಂಗ್ ಚೆನ್ನಾಗಿರ್ಬೇಕು. ಇದೆಲ್ಲ ನಾವು ಮನಗಂಡಂತ ಒಂದು ಮಾರ್ಕೆಟ್ ರಿಸರ್ಚ್ ಇಂದ ಮನಗಂಡಂತ ವಿಚಾರ. ಹಾಗೆ ಯೋಚನೆ ಮಾಡ್ತಾ ಇದ್ದೆ ಒಂದು ಕ್ಯಾಚಿ ನೇಮ್ ಬೇಕು ಅಂತ. ಹಾಗೆ ನಡ್ಕೊಂಡು ಹೋಗ್ತಾ ಇರುವಾಗ ಕದ್ರಿ ನಮ್ಮ KPT ಹತ್ರಗೆ ನಡ್ಕೊಂಡು ಹೋಗ್ತಾ ಇದ್ದೆ, ಬೆಳಗಿನ ವಾಕಿಂಗ್ ಹೋಗ್ತಾ ಇದ್ದೆ. ಅವಾಗ ಅಲ್ಲಿ ಒಂದು ಓಶಿನ್ ಅಂತ ಒಂದು ಸೆಲೂನ್, ಒಂದು ಸೆಲೂನ್ ಅಲ್ಲ, ಅದಕ್ಕೆ ನೀವು ಏನ್ ಹೇಳ್ಬೋದು ಅಂದ್ರೆ ಅದೇ ಸೆಲೂನ್ ಅಂತ ಒಂದು ಬೋರ್ಡ್ ದೂರದಲ್ಲಿ ಕಂಡಿತ್ತು. ಅದು ವಶಿನ್ ಅಂತ ಇದಿದ್ದದ್ದು. ಅದು ನನಗೆ ಅದು ವಶಿಮಾ ಅಂತ ಬಂತು. ಮಾ ಅಂತ ಹೇಳಿದ್ರೆ ತಾಯಿಯ ಹೆಸರು ಕೂಡ ವಶಿಮಾ ಅಂತ ಯಾಕೆ ಮಾಡ್ಬಾರ್ದು ಅಂತ ಬಂದು ಗೂಗಲ್ ಮಾಡಿದೆ. ಮನೆಗೆ ಬಂದು ಇನ್ನು ಸ್ನಾನಗಿನ ಮಾಡಿಲ್ಲ, ಗೂಗಲ್ ಮಾಡಿದಾಗ ಅದು ಜಪಾನ್ ನಲ್ಲಿ ಒಂದು ಜಾಗದ ಹೆಸರು ವಾಲ್ಕೆನೋ ಬರ್ತದೆ ಅಂತ. ವಾವ್, ವಾಟ್ ಎ ಕೋಇನ್ಸಿಡೆನ್ಸ್. ನಮ್ದು ವೆಲ್ಡಿಂಗ್ ಮಾಡೋ ಕೂಡ ವಾಲ್ಕೆನೋದಾಗೆ ಅದು ಕಾಣ್ತದೆ. ಸೊ ವಾಟ್ ಎ ಮೋಸ್ಟ್ ಇದು ಏನಿದೆ ಮೋಸ್ಟ್ ಸೂಟೇಬಲ್ ಹೆಸರು ವಶಿಮಾ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಮತ್ತೆ ಅದಕ್ಕೆ ಮೀನಿಂಗ್ ಕೂಡ ನಮ್ಮ ಪ್ರಾಡಕ್ಟಿಗೆ ಅದು ಸೂಟ್ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಅದನ್ನ ಇಟ್ಟೆವು. ಜನ ಅದನ್ನ ಮೆಚ್ಚಿಕೊಂಡ್ರು. ವಶಿಮಾ ಅಂತ ಹೆಸರು, ಮತ್ತೆ ಅದು ಸುಲಭ ನೆನ್ಪಿಟ್ಕೊಳ್ಳಿಕ್ ಕೂಡ. ವಶಿಮಾ ಎಲೆಕ್ಟ್ರೋಡ್ಸ್ ಕೊಡಿ, ವಶಿಮಾ ಬ್ಯಾಟ್ರಿ ಕೊಡಿ ಅಂತ ಹೇಳಿ ಕೇಳಿಕ್ ಸುಲಭ. ಆಮೇಲೆ ಅದು ಪಾಪ್ಯುಲರ್ ಆಯ್ತು. ಆ ನಂತರ ನಾವು ಬ್ಯಾಟ್ರಿ ಸ್ಟಾರ್ಟ್ ಮಾಡೋ ಕೂಡ ಹೇಗಾದ್ರೂ ಬ್ರ್ಯಾಂಡ್ ಅದು ಬಿಲ್ಡಪ್ ಆಗಿದೆ, ಬ್ಯಾಟ್ರಿಗೆ ಇಡುವ ಅಂತ ಹೇಳುವಂತ ಒಂದು ಯೋಚನೆಗಳು ಬಂದದ್ದು. ಸೊ ಇದೆಲ್ಲ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸಿದ್ರು. ಬಟ್ ಇದೆಲ್ಲ ಆಗೋದಕ್ಕೆ ಹಿಂದೆ ಅದೆಷ್ಟೋ ಏಳು ಬೀಳುಗಳಿತ್ತು. ಆ ಜರ್ನಿ ಎಲ್ಲ ಶುರುವಾದದ್ದು ವಿಟ್ಲ ಅನ್ನುವಂತ ಆಗಿನ ಒಂದು ಪುಟ್ಟ ಊರು, ಈಗ ಸಾಕಷ್ಟು ಬೆಳೆದಿದೆ. ಸೊ ವಿಟ್ಲದಲ್ಲಿ ನಿಮ್ಮ ಮನೆತನ ಅಂತ ಹೇಳಿದಾಗ ನಿಮ್ಮ ತಂದೆಯವರು ಕೂಡೂರು ಕೃಷ್ಣ ಭಟ್ ಅಲ್ಲ, ಸಾಕಷ್ಟು ಹೆಸರನ್ನ ಮಾಡಿದವರು ತನ್ನ ಒಳ್ಳೆಯತನ ಅಂತ ಒಳ್ಳೆ ಕೆಲಸಗಳ ಮೂಲಕ. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ನಾವೊಬ್ಬ ಎಷ್ಟೇ ಸಾಧನೆ ಮಾಡ್ಲಿ, ಬಟ್ ಮನೆತನ, ಮನೇಲಿ ಕೊಡುವಂತ ಸಂಸ್ಕಾರ ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನಿಮ್ಮ ಬಾಲ್ಯ ಹೇಗಿತ್ತು? ಆ ದಿನಗಳನ್ನ ನೆನಪು ಮಾಡ್ಕೊಂಡ್ರೆ. ನಾನು ಮೂಲತಃ ಕೃಷಿ ಮನೆತನದಿಂದ ಹುಟ್ಟಿ ಬಂದವನು. ತಂದೆಯವರು ಕೀರ್ತಿಶೇಷರಾದಂಥ ಕೂಡೂರು ಕೃಷ್ಣ ಭಟ್ ಅಂತ ವಿಟ್ಲ ಪರಿಸರದಲ್ಲಿ, ಮತ್ತೆ
ಸಾಮಾನ್ಯವಾಗಿ ದಕ್ಷಿಣ ಕನ್ನಡದ ಉದ್ದಗಲ ಕೂಡ ಒಳ್ಳೆಯ ಒಂದು ವ್ಯಕ್ತಿ, ದೊಡ್ಡ ಸಾಧಕ ಅಂತ ಹೆಸರು ಮಾಡಿದವರು. ಆ ಮನೆತನದಲ್ಲಿ ಹುಟ್ಟಿದ್ದೇನೆ ನಾನು. ನನ್ನ ಹೆತ್ತವರಿಗೆ ಎಷ್ಟು ಋಣಿಯಾಗಿದ್ದರೂ ಸಾಲದು, ಒಳ್ಳೆಯ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ನ್ಯಾಯ ಧರ್ಮ, ಸತ್ಯ ಹೇಳಬೇಕು, ಪ್ರಾಮಾಣಿಕವಾಗಿರಬೇಕು ಅಂತ ಈ ಥರದ ಬಾಲ್ಯದ ಏನೊಂದು ಸಂಸ್ಕಾರಗಳಿದೆ ಅದನ್ನು ಸರಿಯಾಗಿ ನಮಗೆ ಮನದಟ್ಟು ಮಾಡಿ ನಮ್ಮ ಅಪ್ಬ್ರಿಂಗಿಂಗ್, ನಮ್ಮ ಬಾಲ್ಯದ ಒಂದು ಇದು ಒಳ್ಳೆ ಒಂದು ಸಂಸ್ಕಾರಯುತವಾದಂಥ ಒಂದು ಮನೆಯಲ್ಲಿ ಹುಟ್ಟಿದ್ದೇನೆ ನಾನು, ಪುಣ್ಯ ಮಾಡಿದ್ದೇನೆ. ಹಾಗೆ ವಿಟ್ಲದಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಆಯಿತು. ಅಲ್ಲಿ ಪ್ರೈಮರಿ, ಅಲ್ಲಿ ಮನೆ ಹತ್ರ ಒಂದು ಹಳ್ಳಿ ಶಾಲೆ ಇತ್ತು, ಅಲ್ಲಿ ಅದ ನಂತರ ವಿಟ್ಲಕ್ಕೆ ಬಂದೆ. ವಿಟ್ಲ ಆದ ನಂತರ PUC ವರೆಗೆ ವಿಟ್ಲದಲ್ಲಿ ಓದಿ ಆವಾಗಲೇ ನನ್ನ ಬಾಲ್ಯದಿಂದಲೇ ನನಗೊಂದು ಸ್ವಲ್ಪ ಕೃಷಿ ಮನೆತನ, ಬೆಳಿಗ್ಗೆ ಎದ್ದು ಸಂಜೆವರೆಗೆ ಕೂಡ ಅಲ್ಲಿ ಕೃಷಿ ಚಟುವಟಿಕೆಗಳೇ ಇರ್ತದೆ. ಆದ್ರೂ ಕೂಡ ನನಗೆ ಒಂದು ಸ್ವಲ್ಪ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಚಿಕ್ಕದಾಗಿ 5ನೇ ಕ್ಲಾಸಲ್ಲಿ ಇರುವಾಗ ಕೂಡ ಸೈಕಲಿಗೆ ಬ್ಯಾಟ್ರಿಯನ್ನೆಲ್ಲ ಕಟ್ಟಿ ಅದರ ಮೇಲೆ ಎದುರುಗಡೆ ಒಂದು ಲೈಟ್ ಇಡುವಂತದ್ದು, ಇಂಥದೆಲ್ಲ ಮಾಡಿ ನನಗೆ ತುಂಬಾ ಎಕ್ಸ್ಪೆರಿಮೆಂಟ್ಗಳು ಮಾಡೋದು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಈ ತರ ಸ್ಪಾನರ್ ಇಟ್ಕೊಂಡು ಹೋಗೋದು, ಸ್ಕೂಟರ್ ಅಲ್ಲಿ ಇದು ಮಾಡೋದು, ಈ ತರ ಬಾಲ್ಯದಿಂದ ಒಂದು ಆಸಕ್ತಿ ನನಗೆ ಇಂಜಿನಿಯರಿಂಗ್ ಸೈಡ್ ಇತ್ತು. ಅದನ್ನ ನನ್ನ ಅಪ್ಪ ಗುರುತಿಸಿದ್ರು. ಇವನು ಏನಿದ್ರು ಕೂಡ ಇಂಜಿನಿಯರಿಂಗೇ ಕಲಿಸ್ಬೇಕು ಇವನಿಗೆ ಅಂತ ಹೇಳಿ. ಅವರು ದೊಡ್ಡ ಕೃಷಿಯ ವ್ಯವಸ್ಥೆಗಳೆಲ್ಲ ಇದ್ರು ಕೂಡ ಮಗನಿಗೆ ಇಂಜಿನಿಯರಿಂಗ್ ಕಲಿಸು ಅಂತ ಹೇಳಿ ನಿರ್ಧಾರ ಮಾಡಿ. ಇಲ್ಲದ್ರೆ ಏನ್ ಮಾಡ್ತಾರೆ ಅಂದ್ರೆ, ಕೃಷಿ ಇದೆ ಅಲ್ಲ ನಮ್ದು, ಒಂದು ತೋಟವನ್ನು ನೋಡ್ಕೊಳ್ಳಿ ಅಂತ ಹೇಳಿ ಹೇಳುವಂತ ಒಂದು ಮನೋಭಾವ ಇರ್ತಿತ್ತು. ಬಟ್ ನನ್ನ ತಂದೆ ಅದನ್ನ ಯಾವ್ದು ನೋಡ್ಲಿಲ್ಲ. ಇವನು ಇಂಜಿನಿಯರಿಂಗೇ ಕಲಿಸು ಅಂತ ಹೇಳುವಂತ ಆ ಒಂದು ಭಾವನೆ ನನಗೂ ಹಾಗೆ. ಇಂಜಿನಿಯರಿಂಗ್ ಬಿಟ್ಟು ಮೆಡಿಕಲ್ ಎಲ್ಲ ಯೋಚನೆ ಕೂಡ ಮಾಡಲಿಲ್ಲ. ಆ ತರದ ಒಂದು ಹಿನ್ನೆಲೆಯಿಂದ ಬಂದದ್ದು ನಾನು. ಇಂಜಿನಿಯರಿಂಗ್ ಅಂತ ಹೇಳುವಂತ ನನಗೆ ಬಹಳ ಆಸಕ್ತಿಯ ವಿಷಯ, ಮತ್ತೆ ಅದು ನಾನು ಬಹಳ ನೆಚ್ಚಿಕೊಂಡಂತ ವಿಷಯ. ಹಾಗೆ MITಯಲ್ಲಿ ಅವಾಗ ನೀವು ಈಗಾಗಲೇ ಹೇಳಿದ್ರೆ, ಅವಾಗ 2 ಕಾಲೇಜುಗಳಿದ್ದವು ಇಡೀ ದಕ್ಷಿಣ ಕನ್ನಡದಲ್ಲಿ. ಇದು 78ನೇ ಇಸ್ವಿಲಿ ನಾನು ಹೇಳ್ತಾ ಇದ್ದೆ. ನನ್ನ PUC ಮುಗಿದ ಒಂದು ಸಂದರ್ಭ. MITಯಲ್ಲಿ ನನಗೆ ಅಡ್ಮಿಷನ್, ಅವಾಗ ಮೆರಿಟ್ ಸೀಟ್ ಅಂತ ಒಂದು ಅಲ್ಲಿ ಇದಿತ್ತು. ನನಗೆ ಒಳ್ಳೆಯ ಒಂದು ಮಾರ್ಕ್ ಇತ್ತು ಆವಾಗಿನ, 80%. ಒಳ್ಳೆ ಮಾರ್ಕ್ ಅಂತ ಆಯ್ತು. ಬೇರೆ ದೂರ ಎಲ್ಲ ಹೋಗೋದು ಬೇಡ, ಮಗ ಇಲ್ಲೇ ಮೆರಿಟ್ ಸೀಟ್ ಸಿಕ್ಕಿದೆಲ್ಲ, ಇಲ್ಲೇ ಹೋಗ್ಲಿ ಅಂತ ಹೇಳುವಂತ ಒಂದು ಮೆರಿಟ್ ಅಂದ್ರೆ ಗೌರ್ಮೆಂಟ್ ಇದ್ದಲ್ಲ, ಅದು ಮ್ಯಾನೇಜ್ಮೆಂಟ್ನವರು ಒಂದಿಷ್ಟು ಮಾರ್ಕಿನ ನಂತರದವರಿಗೆ ಒಂಥರದ ಒಂದು ಫ್ರೀ ಸೀಟ್ ತರ ಕೊಡ್ತಾ ಇದ್ರು. ಆ ತರ ನನಗೆ ಸಿಕ್ಕಿತ್ತು. ನನಗೆ ಒಳ್ಳೆಯ ಒಂದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ. MIT ನಿಮಗೆಲ್ಲ ಗೊತ್ತಿದೆ, ಮಣಿಪಾಲ್ ಒಳ್ಳೆ ಹೆಸರುವಾಸಿ ಸಂಸ್ಥೆ ಅದು. ಅದರಲ್ಲಿ ನನಗೆ ವಿದ್ಯಾಭ್ಯಾಸ ಆಯ್ತು. ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನ ನಾನು ಮಾಡಿದ್ದು, ಯಾಕಂದ್ರೆ ನನಗೆ ಸ್ವಲ್ಪ ಆಸಕ್ತಿ ಎಲೆಕ್ಟ್ರಿಕಲ್ ಇತ್ತು. ಅದನ್ನು ಮುಗಿಸಿದೆ. ಬಹಳ ವಿದ್ಯಾಭ್ಯಾಸದ ಆಗ 5 ವರ್ಷದ ಕೋರ್ಸ್, 5 ವರ್ಷ ಕೂಡ ಬಹಳ ನಾನು ಅಲ್ಲಿ ಯಶಸ್ವಿಯಾಗಿ ಮಾಡಿದೆ. ಭಾರಿ ದೊಡ್ಡ ಮಾರ್ಕ್ ತೆಗಿಲಿಲ್ಲ, ಆದ್ರೆ ಪ್ರಾಕ್ಟಿಕಲ್ ಪಾಯಿಂಟ್ಗಳು ಬಂದಾಗ ನಾನು ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಡ್ರಾಯಿಂಗ್ ಆಗಲಿ ಅಥವಾ ಯಾವುದೇ ಇದು ಮಾರ್ಕ್, ಥಿಯರಿಟಿಕಲ್ ಮಾರ್ಕ್ ಅಲ್ಲಿ ನಾನು ಹೆಚ್ಚು ಬಹಳ ದೊಡ್ಡ ಮಾರ್ಕ್ ತೆಗೆದವಲ್ಲ, ಜಸ್ಟ್ ಫಸ್ಟ್ ಕ್ಲಾಸ್ ಇರ್ಬೋದು ಅಷ್ಟೇ. ಭಾರಿ ದೊಡ್ಡ ಡಿಸ್ಟಿಂಕ್ಷನ್ ಆಗ್ಲಿದ್ದಾಗ್ಲಿ ತೆಗೆದವನಲ್ಲ. ಯಾಕಂದ್ರೆ ನಂದು ಹೆಚ್ಚು ನನ್ನ ಫೋಕಸ್ ಎಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ವಿಷಯ ಇರ್ಬೋದು. ಕಾರು ಇದು ಮಾಡಿ ಬಾನೆಟ್ ಓಪನ್ ಮಾಡಿ ಅದರಲ್ಲಿ ಏನೇನಿದೆ, ಎಲೆಕ್ಟ್ರಿಕಲ್ ಸಿಸ್ಟಮ್ ಹೇಗಿದೆ ಅದೆಲ್ಲ ನೋಡುವಂಥದ್ದು. ಸೊ ಈ ತರ ನನ್ನ ಬಾಲ್ಯ ಆಗಿ ಎಜುಕೇಶನ್ ಆಯ್ತು. ಸೊ ಇದೆಲ್ಲ ಮುಗಿದಾಗ, ಇಂಜಿನಿಯರಿಂಗ್ ಆ ಟೈಮಲ್ಲೇ ಮುಗಿದಾಗ ದೊಡ್ಡ ವಿಷಯ ಅದು MIT ಅಂತ ಒಂದು ಕಾಲೇಜಲ್ಲಿ. ಹೊರಗಡೆ ಬಂದಾಗ ಈ ಸಾಮಾನ್ಯವಾಗಿ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂತ ಮಕ್ಕಳಿಗೆ ಒಂದು ಆಸೆ ಇರುತ್ತೆ, ದೊಡ್ಡ ದೊಡ್ಡ ನಗರಗಳಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಮುಂಬೈಗೆ ಹೋಗ್ಬೇಕು, ಇಲ್ಲ ವಿದೇಶಗಳಿಗೆ ಹೋಗ್ಬೇಕು, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ಸ್ಯಾಲ್ರಿ ತಗೊಳ್ಬೇಕು, ನಾನು ಬೇರೆ ಒಂದು ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ನೀವು ಬಿಸ್ನೆಸ್ ಮಾಡಬೇಕು ಅಂತ ಹೊರಡ್ತೀರಾ, ಅದು ಕೂಡ ಸಾಕಷ್ಟು ರಿಸ್ಕ್ ಇದೆ. ಅದೆಲ್ಲದರ ಮಧ್ಯದಲ್ಲೇ ಈ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂತ ಹೇಳಿದಾಗ ಆಗಿನವರಿಗೆ ಬಹುಶಃ ಹೆಚ್ಚಿನವರಿಗೆ ಗೊತ್ತೇ ಇರ್ಲಿಕ್ಕಿಲ್ಲ ಇದೇನು ಅಂತ. ಇಂಥದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಹಾಗೆ ಈ ಬಿಸ್ನೆಸ್ ಬರೋದಕ್ಕೆ ನಿಮ್ಗೆ ಸ್ಫೂರ್ತಿ ಯಾರು ಕೊಟ್ರು? ಅಂಡ್ ಇದೆಲ್ಲದರ ಬಗ್ಗೆ ಮಾತಾಡುವ ಅದಕ್ಕೂ ಮುಂಚೆ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಅನ್ನ ಮೈ ಆಟೋಗ್ರಾಫ್ ಅಲ್ಲಿ ನಾವು ತಗೊಳ್ತಾ ಇದ್ದೀವಿ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ
ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ. ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಕೂಡೂರು ರಾಮಚಂದ್ರ ಭಟ್, ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ಇವತ್ತು ಅವರ ಜೀವನದ ಕಥೆಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ರು. ಸರ್, ಈ ಬಿಸ್ನೆಸ್ಗೆ ಬರಬೇಕು ಅನ್ನುವಂಥದ್ದು, ಇದಕ್ಕೆ ಪ್ರೇರಣೆ ಯಾರು ನಿಮಗೆ? ಇದು ಮೂಲ ಯೋಚನೆ ನಮ್ಮ ಮನೆಯಿಂದಲೇ. ಮನೆಯಿಂದ ಅಂತ ಹೇಳಿದ್ರೆ ನನ್ನ ತಂದೆಗೆ ಎಜುಕೇಶನ್ ನೀನು ಎಷ್ಟು ಬೇಕಾದ್ರೂ ಮಾಡು, PhD ಬೇಕಾದ್ರೆ ಮಾಡು, ಆಮೇಲೆ ನೀನು ಕೆಲಸ ಕೊಡುವವನಾಗ್ಬೇಕಪ್ಪ, ನೀನು ಕೆಲಸ ಕೇಳ್ಕೊಂಡು ಹೋಗ್ಬಾರ್ದು, ಒಂದು 4 ಜನರಿಗೆ ನೀನು ಕೆಲಸ ಕೊಟ್ಟು ನೀನು ಸ್ವಾವಲಂಬಿ ಆಗಿರ್ಬೇಕು ಅಂತ ಹೇಳುವಂಥದ್ದು ಅದು ನಮ್ಮ ಬಾಲ್ಯದಿಂದಲೇ. ಬಾಲ್ಯ ಅಂದ್ರೆ ಬಹುಶಃ ಹೈಸ್ಕೂಲ್ ನಂತರ ನಮ್ಮ ತಂದೆ ನಮಗೆ ಅದನ್ನ ತುಂಬಿಸಿಟ್ಟಿದ್ರು. ಹಾಗೆ ನಾವು 3 ಜನ ಅಣ್ಣ ತಮ್ಮಂದ್ರು, 3 ಕೂಡ ಅವರವರ ಬೇರೆ ಬೇರೆ ಡಿಸಿಪ್ಲಿನ್ ನಲ್ಲಿ ನಮಗೆ ವಿದ್ಯಾಭ್ಯಾಸ ಆಗಿದೆ. ಯಾರು ಕೂಡ ಒಂದು ಎಜುಕೇಶನ್ ಆಗಿ ಕೆಲಸ ಹುಡುಕುವಂತ ಒಂದು ಪ್ರಮೇಯವೇ ಇರಲಿಲ್ಲ ಅಲ್ಲಿ. ಅದೇ ಇದೀಗ ನನಗೂ ಹಾಗೆ ಆಯ್ತು. ಇಂಜಿನಿಯರಿಂಗ್ ಮುಗಿಸಿ ಇನ್ನೇನಾದ್ರು ಒಂದೋ ತಂದೆಗೆ ಕೃಷಿಯಲ್ಲಿ ನಾನು ಸಪೋರ್ಟ್ ಮಾಡ್ಬೇಕಾದ್ದು. ಅಲ್ಲಿ ಜಾಗಗಳಿತ್ತು, ನನಗೆ ಧಾರಾಳವಾಗಿ ಯಾವುದೋ ಒಂದು ತೋಟದಲ್ಲಿ ನನಗೆ ಮನೆ ಕಟ್ಟಿ ಇರ್ಬೋದಿತ್ತು. ಈ ರಿಸ್ಕ್ ತಗೊಳ್ಳೋದು ಇದೆಲ್ಲ ಬೇಡ ಇತ್ತು. ಬೇಕಾಸ್ ದೇವರು ತಂದೆ ಮಾಡಿದ್ದಿತ್ತು, ಹಿರಿಯರು ಮಾಡಿದ್ದಿತ್ತು, ಅದು ಅಗತ್ಯ ಇರಲಿಲ್ಲ. ಆದ್ರೆ ನನಗೆ ಅದೊಂದು ಬರ್ನಿಂಗ್ ಡಿಸೈರ್ ಇತ್ತು. ನಾನೇನೋ ಮಾಡ್ಬೇಕು, ಸ್ವಂತ ಕಾಲ ನಿಲ್ಬೇಕು, ಎಂಟರ್ಪ್ರಿನರ್ ಆಗ್ಬೇಕು ಅಂತ. ಇಂಜಿನಿಯರಿಂಗ್, ಮೆಷಿನರಿ ಅದು ಇದೆಲ್ಲ ಇಟ್ಕೊಂಡು ಏನೋ ಒಂದು ಲೈಫ್ ನಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳೋದು ಬರ್ನಿಂಗ್ ಇದ್ದಿತ್ತು. ಪೂರಕವಾಗಿ ತಂದೆಯವರ ಫುಲ್ ಸಪೋರ್ಟ್ ಇತ್ತು. ಹಾಗಾಗಿ ಇಂಜಿನಿಯರಿಂಗ್ ಆಗಿ ನಾನು ಕೆಲಸಕ್ಕೆ ಹೋಗುವಂತ ಒಂದು ಪ್ರಮೇಯವೇ ಇರಲಿಲ್ಲ, ಅಥವಾ ಅದನ್ನು ಯೋಚನೆ ಕೂಡ ಮಾಡುವ ಒಂದು ಪ್ರಮೇಯ ಇರಲಿಲ್ಲ. ಮತ್ತೆ ನನ್ನ ಮೂಲ ಆಸಕ್ತಿ, ಈಗ ನಮಗೆ ಆಸಕ್ತಿ ಇಲ್ಲ ಇದ್ರೆ ದೂರದಿಂದ ಹಿರಿಯರು ಎಷ್ಟು ನೂಕಿದ್ರು ಕೂಡ ಅದು ಸಾಧ್ಯವಿಲ್ಲ. ನಮಗೆಲ್ಲಿ ಅದು ಆಸಕ್ತಿ ಇತ್ತು. ಮತ್ತೆ ಒಂದು ವಿಷಯದಲ್ಲಿ ನೀವು ಒಳಗೆ ಹೊಕ್ಕಿ ಅದನ್ನ ಒಂದು ಗುರಿ ತಲುಪಿಸುವಂತ ಒಂದು ಮನೋಭಾವ, ಆತ್ಮಸ್ಥೈರ್ಯ ಇರಬೇಕು. ಮತ್ತೆ ಆ ಮನೋಭಾವ, ನಾನು ಸ್ಟಾರ್ಟ್ ಮಾಡಿದ್ದೇನೆ, ಇದನ್ನು ಕೊನೆಗೊಳಿಸ್ಬೇಕು, ಅದನ್ನೊಂದು ಲಾಜಿಕಲ್ ಎಂಡ್ ಮಾಡ್ಬೇಕು ಅಂತ ಹೇಳುವಂತ ಒಂದು ಆ ಮನೋಭಾವ, ಆ ಒಂದು ಡಿಸೈರ್ ಇರ್ಬೇಕು. ಯಾವುದೇ ಕೆಲಸಕ್ಕೆ ಕೂಡ ಅದಿಲ್ಲದಿದ್ರೆ ಆಗುದಿಲ್ಲ, ಇಲ್ಲಾಂದ್ರೆ ಆರಂಭ ಶೂರತನ. ಹಾಗೆ ಆ ದೃಷ್ಟಿಯಿಂದ ನಾನು ಇಂಡಸ್ಟ್ರಿ ಮಾಡೋದು ಅಂತ ಆಯ್ತು. ಹೇಗೆ ಏನು ಅಂತ ಹೇಳಿ ಅದು ಸ್ವಲ್ಪ ಸಮಯ ತಕ್ಕೊಂಡಿದ್ದೇನೆ. ಒಂದು 3-4 ವರ್ಷ ಅಲ್ಲಿ ಇಲ್ಲಿ ಬೇರೆ ಬೇರೆ ಅಟೆಂಪ್ಟ್ ಮಾಡಿ ಒಂದು ಸಣ್ಣ ಗುಡಿ ಕೈಗಾರಿಕೆ ತರ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಅನ್ನ ಮಾಡಿದೆ. ಅದೆಲ್ಲ ಯಾವ್ದು ಕೂಡ ಅದೊಂದು ಸುಮ್ಮನೆ ಟ್ರಯಲ್ ನಾಗ ಆಯ್ತು ಅಷ್ಟೇ. ಮತ್ತೆ ನೀವಾಗ ಕೇಳಿದ್ರೆ ಈ ಪ್ರಾಡಕ್ಟ್ ಅನ್ನೇ ಯಾಕೆ ನೀವು ಮಾಡ್ಲಿಕ್ಕೆ ಕಾರಣ ಅಂತ. ಇನ್ ಬಿಟ್ವೀನ್ ನಾನೇನಾಯ್ತು, ಒಂದು EDP ಅಂತ ಒಂದು KSFC ಮತ್ತೆ ಬ್ಯಾಂಕ್ನವರೆಲ್ಲ ಸೇರಿ ಒಂದು 45 ದಿವಸ ಒಂದು ಪ್ರೋಗ್ರಾಮ್ ಮಾಡಿದ್ರು, ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅದು ನನಗೆ ತುಂಬಾ ಸಹಾಯ ಆಯ್ತು. DIC, KSFC ಮತ್ತೆ ಬ್ಯಾಂಕ್ಗಳು ಸೇರಿ ಒಂದು 45 ದಿವಸ ಒಂದು ಇಂಟೆನ್ಸ್ ಕೋರ್ಸ್. ಅಂದ್ರೆ ಇಂಡಸ್ಟ್ರಿ ಮಾಡಬೇಕು, ಹೇಗೆ ಇಂಡಸ್ಟ್ರಿ ಮಾಡಬೇಕು, ಅದರಲ್ಲಿ ಬರುವಂತ ಏನೇನು ಚಾಲೆಂಜಸ್ ಇದೆ, ಅಥವಾ ಅದರ ಪ್ರೊಸೀಜರ್ಗಳು, ಅಕೌಂಟಿಂಗ್ ಹೇಗೆ ಇಡಬೇಕು, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು, ಟರ್ಮ್ ಲೋನ್ ಅಂದ್ರೆ ಏನು, ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ಏನು, ಮಾರ್ಕೆಟ್ ಸರ್ವೆ ಅಂದ್ರೆ ಏನು, ಕಂಪ್ಲೀಟ್ 45 ದಿವಸದಲ್ಲಿ ನಾನು ಕಲ್ತದ್ದು ತುಂಬಾ ಅದರಲ್ಲಿ. ಯಾಕಂದ್ರೆ ಇಂಜಿನಿಯರಿಂಗ್ ಎಜುಕೇಶನ್, ಮನೆಯ ಬ್ಯಾಕ್ ಗ್ರೌಂಡ್ ಕೂಡ ಬಿಸ್ನೆಸ್ ಆಗಲಿ ಇಂಡಸ್ಟ್ರಿ ಆಗಲಿ ಏನೂ ಇಲ್ಲ, ಶಾಲೋ, ನನಗೆ ಏನಿಲ್ಲ. ಸೊ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಅದು ಜಸ್ಟ್ ಒಂದು ಕೋಇನ್ಸಿಡೆನ್ಸ್ ಆಗಿ ಆ ಕೋರ್ಸ್ ನನಗೆ ಸಿಕ್ಕಿತ್ತು. ಅದು ಮಾತ್ರ ಬಹಳ ನನಗೆ ಉಪಕಾರ, ಸಾಕಷ್ಟು ಕಾನ್ಫಿಡೆನ್ಸ್, ತುಂಬಾ ಕಾನ್ಫಿಡೆನ್ಸ್ ಬಂತು. ಮತ್ತೆ ಒಂದು ಪ್ರಾಜೆಕ್ಟ್ ಐಡೆಂಟಿಫಿಕೇಶನ್ ಹೇಗೆ ಮಾಡೋದು ಅಂತ ಹೇಳುವಂಥದ್ದನ್ನ ಅಲ್ಲಿ ತುಂಬಾ ವಿಸ್ತಾರವಾಗಿ ಅದನ್ನ ಸ್ವಲ್ಪ ಅಲ್ಲಿ ಬಂದಿತ್ತು. ಸುಮಾರು ವರ್ಷದ ಮೊದಲು, ಬಟ್ ಈಗ ಕೂಡ ನನ್ನ ಕಣ್ಣಿಗೆ ಕಾಣ್ತದೆ ಹೇಗೆ ಅಂತ. ಸೊ ಅದನ್ನ ನಾನು ಸ್ವಲ್ಪ ಬೇಸಿಸ್ ಆಗಿ ಇಟ್ಕೊಂಡು ನಾನು ಕೆಲಸ ಮಾಡಿದೆ. ಮತ್ತೆ ಒಂದಷ್ಟು ಅದರ ಇಂಡಸ್ಟ್ರಿ ಮಾಡೋದಾದ್ರೆ ಅದರ ಡೂಸ್ ಅಂಡ್ ಡೋಂಟ್ಸ್ ಅನ್ನ ಇದು ಮಾಡಿದ್ರೆ, ನಾನು ಕಂಡುಕೊಂಡದ್ದಂತ ಯಾವುದೇ ಪ್ರಾಡಕ್ಟ್ ಕನ್ಸ್ಯೂಮೇಬಲ್ ಆಗಿರ್ಬೇಕು. ಒಂದ್ಸಲ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ನಿಮ್ಮ ಕಸ್ಟಮರ್ಸ್ಗೆ ಹೋದ್ರೆ ಅದು ವರ್ಷಾನುಗಟ್ಟಲೆ 20 ವರ್ಷ 25 ವರ್ಷ ಅಲ್ಲಿ ಇರುವಂತದ್ದಲ್ಲ, ಅದು ಮುಗಿಬೇಕು, ಅದು ನಿಮ್ಮ ಹತ್ರ ಬರ್ಬೇಕು. ಒಂದು
ಇನ್ನೊಂದೇನಂತಂದ್ರೆ ಅದು ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗಿರ್ಬಾರ್ದು. ಈಗ ನಾನು ನಿಮ್ಗೆ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ, ನಿಮ್ಮನ್ನ ಎಜುಕೇಟ್ ಮಾಡ್ಬೇಕು, ಮತ್ತೆ ನಾನು ನಿಮ್ಮನ್ನ ಒಪ್ಪಿಸ್ಬೇಕು, ಮತ್ತೆ ನೀವು ನಮ್ಮ ಪ್ರಾಡಕ್ಟ್ ತಗೊಳ್ಬೇಕು ಅಂತ ಆಗ್ಬಾರ್ದು. ನಿಮ್ಗೆ ಗೊತ್ತಿರ್ಬೇಕು ಆಲ್ರೆಡಿ. ಹೌದು, ಗೊತ್ತಿರ್ಬೇಕು, ದಿನ ಬಳಕೆಯಲ್ಲೂ ಕೂಡ ಬಳಕೆಯಲ್ಲಿ ಇರ್ಬೇಕು. ಮತ್ತೆ ಆಫ್ಟರ್ ಸೇಲ್ ಸರ್ವಿಸ್ ಮಿನಿಮಮ್ ಇರಬೇಕು. ಆಫ್ಟರ್ ಸೇಲ್ಸ್ ಮಾರಾಟ ಆದ್ಮೇಲೆ ಪುನಃ ನಿಮ್ಮ ಹತ್ರ ಬಂದಾಗ ಅವನನ್ನು ನೀವು ಎಷ್ಟು ತೃಪ್ತಿ ಪಡಿಸ್ಲಿಕ್ಕೆ ಹೋದ್ರು ಕೂಡ ಒಂದಷ್ಟು ಕೂಡ ಅದರಲ್ಲಿ ನಿಮಗೆ ಕೊರತೆ ಕಂಡಿಡುವಂತ ಕಸ್ಟಮರ್ಸ್ ಕೊರತೆ ಕಂಡಿಡುವಂತ ಸಂದರ್ಭಗಳು ಇರ್ತದೆ, ಸ್ವಾಭಾವಿಕ. ಸೊ ಅದು ಇರಬಾರ್ದು. ಹೀಗೆಲ್ಲ ಒಂದಷ್ಟು ಪ್ಯಾರಾಮೀಟರ್ಸ್ ಅನ್ನ ನಾನು ಸೆಟ್ ಮಾಡಿದೆ. ಈ ಸಕ್ಸಸ್ ಅನ್ನೋ ವಿಷಯ ಬಂದಾಗ, ಸೊ ಈಗಿನ ಒಂದು ಕಾಲಘಟ್ಟದಲ್ಲಿ ನಾವು ನೋಡಿದಾಗ 10th ಅಲ್ಲಿ ಫೇಲ್ ಆದ್ವಿ ಅಂತ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು, ಏನೋ ಒಂದು ಸ್ಟಾರ್ಟ್ಅಪ್ ಅನ್ನ ಮಾಡ್ತಾರೆ, ಆರಂಭದಲ್ಲಿ ಲಾಸ್ ಆಯ್ತು ಅಂದ ಕೂಡಲೇ ಡಿಪ್ರೆಷನ್ಗೆ ಹೋಗುವಂಥದ್ದು. ಸೊ ಇಂಥದ್ದೆಲ್ಲ ನಾವು ಸಾಮಾನ್ಯವಾಗಿ ಕಾಣ್ತಾ ಇರ್ತೀವಿ. ನೀವು ಈ ಇಂಡಸ್ಟ್ರಿ ಆರಂಭ ಮಾಡಿದಾಗ ಇನಿಷಿಯಲ್ ಡೇಸ್ ಹೇಗಿತ್ತು? ನೀವು ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಸೇಲ್ ಆಗ್ತಾ ಇತ್ತಾ? ರಿಟರ್ನ್ಸ್ ಬರ್ತಿತ್ತಾ? ಯಾವ ರೀತಿಯಾಗಿತ್ತು ಆರಂಭದ ದಿನಗಳು? ಇಲ್ಲವೇ ಇಲ್ಲ. ಆರಂಭದ ದಿನಗಳು ತುಂಬಾ ಕಷ್ಟ ಇತ್ತು. ಯಾಕಂದ್ರೆ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದ ತಕ್ಷಣ ಆಗಾಗ್ಲೇ ಪಾಪ್ಯುಲರ್ ಆಗಿರುವಂತ ಪ್ರಾಡಕ್ಟ್ಗಳು ನಮ್ಮನ್ನು ಮೆಟ್ಲಿಕ್ಕೆ ನೋಡ್ತದೆ. ಒಂದು ಇನ್ನೊಂದೇನಂದ್ರೆ ನಂಗೆ ಅನುಭವದ ಕೊರತೆ ಇತ್ತು. ಇಂಡಸ್ಟ್ರಿ ಬಗ್ಗೆ ಆಗ್ಲಿ, ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ಟೆಕ್ನಾಲಜಿ ಬಗ್ಗೆ ಆಗ್ಲಿ ಅನುಭವದ ಕೊರತೆ ಇತ್ತು. ಇದನ್ನೆಲ್ಲ ನಾವು ಪ್ರಾಯೋಗಿಕವಾಗಿ ಮಾಡ್ಕೊಂಡು ಬೆಳೆದ್ವಿ. ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ ತುಂಬಾ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಯಾವುದೇ ಹೊಸ ಬ್ರ್ಯಾಂಡ್ ಬಂದ ಕೂಡಲೇ ಅವರು ಎಕ್ಸಿಸ್ಟಿಂಗ್ ಬ್ರ್ಯಾಂಡಿಂಗ್ ಕಂಪೇರ್ ಮಾಡ್ತಾರೆ, ಅದು ಒಳ್ಳೇದುಂಟು, ನಿಮ್ಮದು ಒಳ್ಳೇದಿಲ್ಲ ಅಂತ. ಸೊ 10 ವರ್ಷ ಬಹಳ ಕಷ್ಟಪಟ್ಟಿದ್ದೇವೆ. ಓಕೆ, ಯಾವ್ದಾದ್ರು ಸಂದರ್ಭದಲ್ಲಿ ಇಲ್ಲ ಈ ಇಂಡಸ್ಟ್ರಿ ಸಹವಾಸವೇ ಬೇಡ, ಎಲ್ಲಾದ್ರೂ ಜಾಬ್ ಇಲ್ಲ, ಫ್ಯಾಮಿಲಿ ಕೃಷಿ ಇದೆ, ನಾನು ಅದನ್ನೇ ನಡೆಸಬೇಕು, ಈ ಕಿರಿಕಿರಿಯೇ ಬೇಡ ಅನ್ನುವಂತ ಯೋಚನೆ ಬಂದಿತ್ತ ಯಾವತ್ತಾದ್ರು? ಆ ಥರ ಯೋಚನೆ ಬರಲಿಲ್ಲ. ಆದ್ರೆ ಮನೆಯ ಒಂದು ಬಲವಾದಂತಹ ಒಂದು ಬ್ಯಾಕಿಂಗ್ ಏನಿದೆ ಅಲ್ಲ, ಅದು ತುಂಬಾ ಕೆಲಸ ಮಾಡಿದೆ. ತಂದೆಯವರ ಒಂದು ಬ್ಯಾಕಿಂಗ್, ಏನು ತೊಂದರೆ ಇಲ್ಲಪ್ಪ, ನೀನ್ ಮಾಡ್ಕೊಂಡು ಹೋಗು, ಏನಾಗದಿದ್ರೆ ಊಟಕ್ಕೆ ತೊಂದರೆ ಇಲ್ಲ, ನಮ್ಗೆ ಕೃಷಿ ಉಂಟಲ್ಲ ಅಂತ ಹೇಳುವಂತ ಮಾತು ಆಗಾಗ ಅಪ್ಪ ಹೇಳ್ತಾ ಇದ್ರು. ಸೆಟ್ ಬ್ಯಾಕ್ಗಳು ಬಂದಾಗೆಲ್ಲ ಮತ್ತೆ ನಾನು ಆಗ ಹೇಳಿದಾಗೆ ಒಂದು ಶುರು ಮಾಡಿದ್ರೆ ಅದಕ್ಕೆ ಬೆನ್ನಾಕಿ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಇವು ಟಿಲ್ ದ ಎಂಡ್ ನೀನು ಅದನ್ನ ಇದು ಮಾಡ್ಬೇಕು ಅಂತ ಹೇಳುವಂತ ಒಂದು ಇದಿತ್ತು, ನಮ್ಗೆ ಛಲ ಇತ್ತು. ಅದು ಸ್ವಲ್ಪ ತಂದೆಯಿಂದ ಬಂದದ್ದು. ಅವರು ಕೂಡ ಹಾಗೆ ಕೃಷಿಯಲ್ಲಿ ಎಷ್ಟೇ ಕಷ್ಟ ಬಂದ್ರು ಕೂಡ ಅದನ್ನ ಅರ್ಧದಲ್ಲಿ ಬಿಡೋ ಪ್ರಶ್ನೆ ಇಲ್ಲ. ಅದೇ ತರದ ಪ್ರಯತ್ನಗಳು ನಮ್ಮದು ಇಲ್ಲಿ ಕೂಡ ಆಯ್ತು. ನಿಜವಾಗ್ಲೂ ಕೂಡ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ತುಂಬಾ ವಿಷಯಗಳಲ್ಲಿ ನಾವು ಇನ್ಸ್ಪೈರ್ ಆಗ್ತೀವಿ. ಅದ್ರಲ್ಲಿ ನೋಡಿ, ಈ ಅವಾರ್ಡ್ ಅನ್ನ ನೋಡಿದಾಗ, ಈ ಬಿಸ್ನೆಸ್ ಅಂತ ಹೇಳಿದಾಗ ಸಾಕಷ್ಟು ಜನ ಇದ್ದಾರೆ, ಹಣ ಮಾಡಬೇಕು, ಹೇಗೆಲ್ಲ ಟ್ಯಾಕ್ಸ್ ಉಳಿಸೋದಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ತುಂಬಾ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಅನ್ನ ಪೇ ಮಾಡೋದ್ರ ಮೂಲಕ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ಅವಾರ್ಡ್ ಅನ್ನ, ಕರ್ ಸಮ್ಮಾನ್ ಅವಾರ್ಡ್ ಅನ್ನು ಕೂಡ ಕೊಟ್ಟಿದೆ. ಸೊ ಈ ಪ್ರಾಮಾಣಿಕತೆ ಅನ್ನೋದು ಕೂಡ ಎಲ್ಲೋ ನಿಮ್ಮ ತಂದೆಯವರಿಂದ ನಿಮ್ಗೆ ಬಳುವಳಿಯಾಗಿ ಬಂದಿದೆ. ಸತ್ಯ. ನಾವು ಇಲ್ಲಿ ಬಂದಾಗ್ಲೇ ತಂದೆಯವರು ಹೇಳಿದ ಮಾತು ಅಂದ್ರೆ, ತಂದೆಯವರನ್ನ ನಾನು ಮತ್ತೆ ಮತ್ತೆ ಸ್ಮರಿಸ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಇದರ ಬೆನ್ನೆಲುಬಾಗಿದ್ರು. ಆದ್ರೆ ಸ್ಟಾರ್ಟ್ ಆಗಿ ಒಂದು 4-5 ವರ್ಷದಲ್ಲಿ ಅವರು ತೀರ್ಕೊಂಡ್ರು. ಇದರ ಒಂದು ಮೂಲಭೂತವಾದಂಥ ತಳಹದಿ ಏನಿದೆ ಅಂದ್ರೆ, ಪ್ರಾಮಾಣಿಕವಾಗಿ ನಾವು ಕಷ್ಟಪಟ್ಟು ಮಾಡಿಕೊಂಡು ಅಭಿವೃದ್ಧಿ ಆಗ್ತಾ ಹೋದಾಗ ಹಣ ಅದರಷ್ಟಕ್ಕೆ ಆಗ್ತದೆ. ನೀವೇನು ಅದರಲ್ಲಿ ದುಡ್ಡು ಮಾಡ್ಲಿಕ್ಕೆ ಅಂತ ಮಾಡೋ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು, ಅದು ಆ ಕನ್ವಿಕ್ಷನ್ ನಮಗೆ ಪ್ರಾರಂಭದಿಂದಲೇ ಇತ್ತು. ಸೊ ಹಾಗಿರುವಾಗ, ದುಡ್ಡು ಮಾಡೋದ ಉದ್ದೇಶ ಅಲ್ಲದಿರುವಾಗ, ನಾವು ಪ್ರಾಮಾಣಿಕವಾಗಿ ನಮ್ಮ ಇರುವಂತ ಮನಸ್ಥಿತಿ ಇರುವಾಗ ನಾವು ಅದನ್ನು ಅದೇ ದಾರಿಯಲ್ಲಿ ಹೋಗ್ತದೆ. ದುಡ್ಡು ಹಿಂದಿನಿಂದ ಬರ್ತದೆ. ಪ್ರಾಮಾಣಿಕ ಕೆಲಸ ಮಾಡು, ಜನ ಮೆಚ್ಚುಗೆ ಬರುವಂತ ಒಂದು ಪ್ರಾಡಕ್ಟ್ ಅನ್ನು ತಗೊಂಡು ಬಾ, ಕ್ವಾಲಿಟಿ ಇರಲಿ, ಒಳ್ಳೆ ಸರ್ವಿಸ್ ಕೊಟ್ಟಾಗ ಆ ದುಡ್ಡು ಆಟೋಮೆಟಿಕ್ ಆಗ್ತದೆ ಅಂತ ಹೇಳುವಂತ ಮನೋಸ್ಥಿತಿಯಲ್ಲಿದ್ದಾಗ ನಾವು ನಮ್ಮ ಎಂಪ್ಲಾಯೀಸ್ಗೆ ಇರ್ಬೋದು ಅಥವಾ ಇಲ್ಲಿ ಇರುವಂತ ಯಾವ್ದಾದ್ರು ವ್ಯವಸ್ಥೆಗಳಿರ್ಬೋದು, ಅದು ಪ್ರಾಮಾಣಿಕವಾಗಿ ಅವರಿಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಇದು ಮಾಡಿದಾಗ, ಅದೇ ಥರ ಗೌರ್ಮೆಂಟ್ ಈ ಕಡೆ ಟ್ಯಾಕ್ಸ್ಗಳು ಅಷ್ಟೇ. ನಮಗೇನು ನಾವು ಸರ್ಕಾರ ನಮ್ಮಿಂದ ಇಂತಿಷ್ಟು ಟ್ಯಾಕ್ಸ್ ನೀವು ಕೊಡಬೇಕು ಅಂತ ಹೇಳಿದ್ದನ್ನ ಪ್ರಾಮಾಣಿಕವಾಗಿ ನಾವು ಕೂಡ ಅದು ಕೊಟ್ಟಾಗ ನಮಗೆ ಆ ಥರದ ರೆಕಗ್ನಿಷನ್ ಸಿಗ್ತದೆ. ಮತ್ತೆ ಇನ್ನೊಂದು ನಾನು ಹೇಳೋದು, ಈಗ ನಿಮ್ಮದು 100 ರೂಪಾಯಿ ಲಾಭ ಮಾಡಿದ್ರೆ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಆಗಿ ನೀವು 30 ರೂಪಾಯಿ ತಗೊಳ್ತದೆ. ನಿಮ್ಮದು 75 ರೂಪಾಯಿ ಅಲ್ವಾ? 30 ರೂಪಾಯಿ ನಿಮ್ಮದಲ್ಲ. ನಿಮ್ಮದಲ್ಲದನ್ನು ನಿಮ್ಮದೊಂದು ಯಾಕೆ ಯೋಚನೆ ಮಾಡಬೇಕು? ಇದು ನಮ್ಮ ಇಲ್ಲಿಯ ಒಂದು ತಳಹದಿ, ಇದರ ಫೌಂಡೇಶನ್ ಹಾಗೆ. ಸೊ ಟ್ಯಾಕ್ಸ್ ಕೊಟ್ಟಾದ್ಮೇಲೆ ಉಳಿದದ್ದು ಮಾತ್ರ ನಿಮ್ಮದಂತ ಯೋಚನೆ ಮಾಡಿ, ಇಲ್ಲದಿದ್ರೆ ಟ್ಯಾಕ್ಸ್ ಅವಾಯ್ಡ್ ಮಾಡುವಂತ ಪ್ರಮೇಯ ಬರೋದಿಲ್ಲ. ನಿಜ, ಆ ತರ ಯೋಚನೆ ಮಾಡಿ. ಇನ್ನು ಹಾಗೆ ನಿಮ್ ಬಗ್ಗೆ ನಾನು ಒಂದಷ್ಟು ರಿಸರ್ಚ್ ಮಾಡಿದಾಗ
ನನಗೆ ಗೊತ್ತಾಗಿರುವಂಥದ್ದು ಅಂದ್ರೆ ನಿಮ್ಮ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥವ್ರೆಲ್ಲರೂ ಕೂಡ ಸ್ಥಳೀಯರಂದ್ರೆ ಈ ಭಾಗದವರೇ, ಮಂಗಳೂರು ಸುತ್ತಮುತ್ತ, ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟವರೇ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಕೆಲವೊಂದು ಇಂಡಸ್ಟ್ರಿಗಳನ್ನ ನೋಡಿದಾಗ ಹೊರಗಡೆಯವ್ರನ್ನ ಕರ್ಕೊಂಡು ಬಂದ್ರೆ, ಈಗ ನಾರ್ತ್ ಇಂಡಿಯಾದಿಂದ ಸಾಕಷ್ಟು ಜನ ಬರ್ತಾರೆ, ಸ್ಯಾಲರಿ ಕಮ್ಮಿ, ಹೇಳಿದಾಗೆ ಕೇಳ್ತಾರೆ. ಸೊ ಇಂಥದ್ದೆಲ್ಲ ಭಾವನೆಗಳಿರುತ್ತೆ. ಸೊ ನೀವು ಸ್ಥಳೀಯರಿಗೆ ಉದ್ಯೋಗ ಕೊಡೋದ್ರ ಮೂಲಕ ಒಂದಷ್ಟು ಆಪರ್ಚುನಿಟೀಸ್ ಅನ್ನ ಇಲ್ಲಿನ ಯೂತ್ಗೆ ಕ್ರಿಯೇಟ್ ಮಾಡಿದ್ದೀರಾ. ಅದ್ರ ಬಗ್ಗೆ ಖಂಡಿತ ಸ್ಥಳೀಯರಿಗೆ ನಾವು ಒಳ್ಳೆ ಅವಕಾಶವನ್ನು ಕೊಟ್ಟು, ನೀವು ಹೇಳಿದಾಗೆ ಬರೀ ಕಾಸ್ಟ್ ನೀವು ಕಂಪೇರ್ ಮಾಡಿದ್ರೆ ಬಹುಶಃ ಸ್ವಲ್ಪ ಜಾಸ್ತಿ ಆಗ್ಬೋದು. ಆದ್ರೆ ಸ್ಥಳೀಯರಿಗೆ ನಾವು ಅವಕಾಶ ಕೊಡಬೇಕು, ಅವರಿಗೆ ಉದ್ಯೋಗ, ಒಂದು ಉದ್ಯೋಗಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಅವರಿಗೂ ಕೂಡ ಒಂದು ಒಳ್ಳೆಯ ಒಂದು ಜೀವನ ನಮ್ಮಲ್ಲಿ ಬಂದು ಸಿಗುವಾಗ ಆಗ್ಬೇಕು ಅಂತ ಹೇಳುವಂತ ನಮ್ಮ ಮೂಲಭೂತವಾದ ಚಿಂತನೆ. ಸೊ ಹಾಗಾಗಿ ನಮ್ಮಲ್ಲಿ 100ಕ್ಕೆ 100 ಸ್ಥಳೀಯರಿದ್ದಾರೆ, ಯಾರು ಕೂಡ ಹೊರಗಿನವರಿಲ್ಲ. ಆದರೆ ಅವರಿಗೆಲ್ಲರಿಗೂ ಕೂಡ ವಾಸಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಗಳು, ಅಥವಾ ಅವರಿಗೆ ಏನು ಶಾಸನಾತ್ಮಕವಾಗಿ ಏನು ಕೊಡಬೇಕು ಅದನ್ನೆಲ್ಲ ಕೊಡುವಂಥದ್ದು ಇರ್ಬೋದು. ಅವರಿಗೇನು ಫೆಸಿಲಿಟಿ ಬೇಸಿಕ್ ಆಗಿ ಕೊಡ್ಬೇಕಾದ ಅದನ್ನೆಲ್ಲ ಕೊಟ್ಟಾಗ ಅವರು ಕೂಡ ಒಂಥರ ತೃಪ್ತಿಯಲ್ಲಿ ಕೆಲಸ ಮಾಡ್ತಾರೆ, ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನಿಜ, ಒಂದು ಒಳ್ಳೆಯ ಒಂದು ಮನೋಭಾವದಿಂದ ಅವರು ಕೆಲಸ ಮಾಡ್ತಾರೆ. ಚಾಟಿ ಹಿಡಿದು ನೀನು ಇಷ್ಟು ಗಂಟೆ ಅದೇ ಎತ್ತು ಇದು ಮಾಡು ಅಂತ ಹೇಳ್ಬೇಕಾದ ಅಗತ್ಯ ಇರೋದಿಲ್ಲ. ಅವ್ರಿಗೆ ಒಂದ್ಸಲ ಈಗ ಹೇಳಿದ್ರೆ ಮತ್ತೆ ಅವರು ಶ್ರದ್ಧೆಯಿಂದ ಮಾಡ್ತಾರೆ, ಯಾಕಂದ್ರೆ ಅವರಿಗೆ ಗೊತ್ತಿದೆ ಕಂಪನಿ ಅವರನ್ನು ಹೇಗೆ ನೋಡ್ಕೊಳ್ತದೆ ಏನಂತ ಗೊತ್ತಿರ್ತದೆ. ಹಾಗಾಗಿ ನಾವು ಅದನ್ನ ಇಷ್ಟು ವರ್ಷದ ಅನುಭವದಲ್ಲಿ ಹೇಳ್ತೇವೆ, ನಾವು ಕಾರ್ಮಿಕರಿಗೆ ಆಗಲಿ ಅಥವಾ ನಮ್ಮ ಇವರಿಗಾಗ್ಲಿ ಏನು ನೀವು ಒಳ್ಳೇದು ಅವರನ್ನ ಒಂದು ಪ್ರೀತಿಯಿಂದ ಒಳ್ಳೆ ರೀತಿ ನೋಡಿದ್ರೆ ಅವರು ಖಂಡಿತವಾಗಿ ಅದನ್ನ ರೆಸಿಪ್ರೋಕೇಟ್ ಮಾಡ್ತಾರೆ, ಅದು ಗೊತ್ತಾಗ್ತದೆ. ಇನ್ನೊಂದು ಪರಿಸರ ಇಲಾಖೆ, ಕರ್ನಾಟಕ ಸರ್ಕಾರದ ಪರಿಸರ ಪ್ರಶಸ್ತಿ ಕೂಡ ನಿಮ್ಗೆ ಸಿಕ್ಕಿದೆ. ಒಂದು ಇಂಡಸ್ಟ್ರಿಯಲ್ಲಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಒಂದು ಫ್ಯಾಕ್ಟ್ರಿಗೆ ನಾನು ಬಂದಿದ್ದೀನಿ ಅನ್ನೋಂತ ಫೀಲ್ ಆಗಲ್ಲ, ಸುತ್ತಮುತ್ತ ಆ ಗ್ರೀನರಿ, ಕಣ್ಣು ಮನಸ್ಸು ಎಲ್ಲ ಕೂಡ ತಂಪಾಗುವಂಥದ್ದು. ನಿಮ್ಗೆ ಪರಿಸರ ಇಲಾಖೆ ಕೂಡ ಅವಾರ್ಡ್ ಅನ್ನ ಕೊಟ್ಟಿದೆ. ಸೊ ಇದೆಲ್ಲೋ ಕೃಷಿ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಬಂತ, ಅಥವಾ ನಿಮ್ಗೆ ಪರಿಸರ ಪ್ರೇಮಿಯಾಗಿ ಈ ತರದ ಆಕ್ಟಿವಿಟೀಸ್ ನಿಮ್ಗೆ ತುಂಬಾ ಇಷ್ಟನಾ, ಹೇಗೆ? ಹೌದು, ಎರಡೂ ನೀವು ಹೇಳಿದ 2 ಪಾಯಿಂಟ್ಗಳು ಕೂಡ ಅಲ್ಲಿ ಸೇರಿದೆ. ಒಂದು, ನಾನು ಹಸಿರು ಪರಿಸರದಿಂದ ಬಂದವ, ತೋಟ ಗೀಟ ಅದು ಅಂತ. ಸೊ ಸ್ವಾಭಾವಿಕವಾಗಿ ನಮ್ಮೊಳಗಿರುವಂಥದ್ದು ಅದೇ. ಯಾವುದೇ ಒಂದು ಬರಡು ಭೂಮಿ, ಒಂದು ಖಾಲಿ ಜಾಗ ಇದ್ದ ನೋಡಿದ ಕೂಡಲೇ ನಮಗೆ ಒಂದು ಸ್ವಲ್ಪ ಅದು ಇರಿಟೇಷನ್ ಆಗ್ತದೆ. ಸೊ ನನಗೆ ಪರಿಸರ, ಸುತ್ತಮುತ್ತ ಗಿಡಗಳು, ಮರಗಳು, ಹೂ ಬಿಡುವಂಥ ಸಸ್ಯಗಳು ಇದೆಲ್ಲ ಇದ್ದಾಗ ನನಗೆ, ನಾನಾಗ್ಲಿ ಹೇಳಿದಾಗ ನನಗೆ ಒಬ್ಬನಿಗೆ ಅಲ್ಲಲ್ಲ, ಇಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ಎಲ್ರಿಗೂ ಕೂಡ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಬರಬೇಕು, ಇದು ನಮ್ಮ ಮೂಲ ಉದ್ದೇಶ. ಸೊ ಹಾಗೆ ನಾವು ಇಲ್ಲಿ ಸಾಕಷ್ಟು ಗ್ರೀನರಿ ಸುತ್ತಮುತ್ತ ಮಾಡಿದೆವು. ಫ್ಲವರ್ ಗಿಡಗಳು, ಗಾರ್ಡನ್ ಸಾಧ್ಯದಷ್ಟು ಮಟ್ಟಿಗೆ, ಅಂದ್ರೆ ಉಳಿದ ಜಾಗದಲ್ಲಿ, ಅದೇ ಮುಖ್ಯ ಅಲ್ಲ, ಇಲ್ಲಿ ಇಂಡಸ್ಟ್ರಿ ನಡೆಸೋದು ಮುಖ್ಯ. ಮಾಡಿದೆವು. ಮತ್ತೆ ರೈನ್ ವಾಟರ್ ಹಾರ್ವೆಸ್ಟ್, ಜಲ ಮರುಪೂರಣ, ಮಳೆ ನೀರಿನ ಕೊಯ್ಲು, ಹೌದು, ಅದನ್ನ ಇಂಗಿಸ ಮಾಡಿದೆವು. ಮತ್ತೆ ನಾವು ರೂಫ್ ಟಾಪ್ ಸೋಲಾರ್, ನಮ್ಮ ಟೋಟಲ್ ರಿಕ್ವೈರ್ಮೆಂಟಿನ ಸುಮಾರು 1/3 ನಷ್ಟು, 3/1 ಈಗ ನಮ್ಮಲ್ಲಿ ಅದು ಉತ್ಪಾದನೆ ಆಗ್ತದೆ. ಇನ್ನೊಂದಷ್ಟು ಸೇರಿಸುವಂತ ಪ್ಲಾನ್ ಇದೆ, ಇನ್ನೊಂದು ವರ್ಷ 3-4 ತಿಂಗಳಲ್ಲಿ ಅದು ಕೂಡ ಇನ್ನು ಜಾಸ್ತಿ ಮಾಡ್ಬೇಕು, ಯಾಕಂದ್ರೆ ಅದು ಬಹಳ ಯಶಸ್ಸು ಕಂಡಿದ್ದೇವೆ ನಾವು ಅದರಲ್ಲಿ. ರೂಫ್ ಟಾಪ್ ಸೋಲಾರ್ ನಲ್ಲಿ ಬಹಳ ಹೀಗಾಗಿ ಒಂದಷ್ಟು ಕಾರ್ಬನ್ ಎಮಿಷನ್ ನಾವು ಅವಾಯ್ಡ್ ಮಾಡ್ತಾ ಇದ್ದೇವೆ, ಒಂದಷ್ಟು ಭೂಮಿಗೆ ನಾವು ನೀರನ್ನ ಮರುಪೂರ್ಣ ಮಾಡ್ತಾ ಇದ್ದೇವೆ. ಹೀಗೆಲ್ಲ ಆಗಿ ಒಂಥರ ನಮ್ಗೆ ತೃಪ್ತಿ ಇದೆ. ಅದನ್ನ ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತೆ ವಾಯು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಂತ್ರಣ ಮಂಡಳಿ ಮತ್ತೆ ಒಂದು 4-5 ಆ ಥರದ ಇನ್ಸ್ಟಿಟ್ಯೂಷನ್ ಸೇರಿ ನಮ್ಮನ್ನ ಗುರುತಿಸಿದೆ. ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಅದೇ ಥರ ನೀವು ಆಗ ಹೇಳಿದಾಗೆ ನಮಗೆ ಸಿಕ್ಕಿದಂಥ ಸೆಂಟ್ರಲ್ ಎಕ್ಸೈಸ್ ಅವಾರ್ಡ್, ಅದೇ ನೀವು ಆಗ ಅದನ್ನು ಹೇಳಿದ್ರಿ. ನಾವು ಕ್ಲಬ್ದ ಸಮಯಕ್ಕೆ ಟ್ಯಾಕ್ಸ್ ಕಟ್ಟಿದ್ದು ಮತ್ತೆ ನಮ್ಮದು ಗ್ರೋತ್, ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ನಾವು ಬೆಳೆದಿದ್ದೇವೆ ಅಂತ ನೋಡೋದು, ಮತ್ತೆ ನಮ್ಮ ಒಟ್ಟು ನಮ್ಮ ವ್ಯವಹಾರದ ಇದು ನೋಡಿ ನಮಗೆ 2 ಸಲ ಆ ತರದ 2 ಗವರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಇಂದ ಬಂದಿದೆ. ಅದು ನಾವು ನಾಮಿನೇಷನ್ ಹಾಕಿ ಬರುವಂತದ್ದಲ್ಲ, ಅವರೇ ಗುರುತಿಸಿ ಸರ್ಪ್ರೈಸ್ ಆಗಿ ಬರುವಂತ.
ಸೊ ಆವಾಗ ಅವಾರ್ಡ್ ಬಂದಾಗ ಪ್ರತಿ ಸಲ ಕೂಡ 2 ಸಲ ಕೂಡ ನಾವು ಮಂಗಳೂರು ಕಮಿಷನರೇಟ್ ಅಲ್ಲಿ ಅತಿ ಹೆಚ್ಚು ನಮ್ಮ ಸೆಗ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಿದವರು ಅಂತ ಹೇಳಿ ನಮ್ಮನ್ನ ಗೌರವಿಸಿದ್ದಾರೆ. ಇದು ನಮಗೆ ತುಂಬಾ ತುಂಬಾ ಹೆಮ್ಮೆ ಕೊಟ್ಟಿದೆ. ಬರೀ ನಿಮ್ಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಹೆಮ್ಮೆ. ಇಂತಹ ಒಬ್ಬ ಉದ್ಯಮಿ ನಮ್ಮ ಒಂದು ಭಾಗದಲ್ಲಿ ಅಥವಾ ಈ ಕರಾವಳಿ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂಥದ್ದು. ಅಂಡ್ ನಿಮ್ಮಿಂದ ಒಂದು ಸ್ಫೂರ್ತಿಯನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇಂಥವ್ರ ಸಂಖ್ಯೆ ಜಾಸ್ತಿ ಆಗ್ಲಿ ಅನ್ನುವಂಥದ್ದು ಕೂಡ ನಮ್ಮ ಈ ಕಾರ್ಯಕ್ರಮದ ಒಂದು ಆಶಯ. ಮೈ ಆಟೋಗ್ರಾಫ್ ಅಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರ್ತೀವಿ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಒಬ್ಬ ಉದ್ಯಮಿಯಾಗಿ ನೂರಾರು ಜನರಿಗೆ ಪ್ರತ್ಯಕ್ಷವಾಗಿ, ಸಾವಿರಾರು ಜನರಿಗೆ ಪರೋಕ್ಷವಾಗಿ ಉದ್ಯೋಗವನ್ನ ಕೊಟ್ಟಂತಹ ಒಬ್ಬ ಆದರ್ಶ ಉದ್ಯಮಿಯ ಜೊತೆಗಿನ ಮಾತುಕತೆ ಸಾಗ್ತಾ ಇತ್ತು ಮೈ ಆಟೋಗ್ರಾಫ್ ಅಲ್ಲಿ. ನಾನು ನಿಮ್ಮ ನೆನಪಿನ ನಾವಿಕ ಪ್ರಸನ್ನ. ಅಂಡ್ ನನ್ನ ಜೊತೆಗೆ ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಕೂಡೂರು ರಾಮಚಂದ್ರ ಭಟ್ ಅವರು. ಇನ್ನು ಸರ್, ನಿಮ್ಮ ಇಂಡಸ್ಟ್ರಿ 28 ವರ್ಷಗಳವರೆಗೆ ಸಾಗಿ ಬಂದಿದೆ. ಇದರ ಹಿಂದೆ ಬರೀ ನೀವೊಬ್ರಲ್ಲ, ನಿಮ್ಮ ಜೊತೆಗೆ ಒಂದು ಟೀಮ್ ಇದೆ, ಒಂದು ಅದ್ಭುತವಾದ ತಂಡ ಇದೆ. ಸೊ ಅದರಲ್ಲಿ ತುಂಬಾ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತ ನಿರ್ಮಲಾ ಕುಂದರ್ ಅವರು. ನಿಮ್ಮ ಈ ಕಂಪನಿಯ ಎಲ್ಲ ಏಳು ಬೀಳುಗಳನ್ನ ಕಂಡವರು, ನಿಮ್ ಜೊತೆಗೆ ಇದ್ದವರು. ಅಂಡ್ ಅವರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋಂಥದ್ದನ್ನ ನೋಡ್ಕೊಂಡು ಬರೋ. ಜುಲೈ 18, 1994 ನಾನು ಈ ಕಂಪನಿಯ ಸೇರಿದ ದಿನ. ಅಂದರೆ ಸುಮಾರು 28 ವರ್ಷಗಳ ಸುದೀರ್ಘ ಕಾಲದಲ್ಲಿ ಈ ಕಂಪನಿಯ ಜೊತೆಯಲ್ಲಿ ಇದ್ದೇನೆ ನಾನು. ಇದರ ಎಲ್ಲ ಏಳು ಬೀಳುಗಳೊಟ್ಟಿಗೆ ಇದ್ದೇನೆ. ಕಂಪನಿಯ ಮಾಲಕರಾದಂಥ ಶ್ರೀಯುತ ರಾಮಚಂದ್ರ ಭಟ್ ಅವರನ್ನು ನಾನು ತೀರಾ ಹತ್ತಿರದಿಂದ ನೋಡಿದ್ದೇನೆ ಇಷ್ಟು ವರ್ಷಗಳ ಕಾಲ. ತುಂಬ ಡಿಸಿಪ್ಲಿನ್ಡ್ ಪರ್ಸನ್ ಅವರು. ಹಾಗೆಯೇ ತುಂಬ ಸರಳವಾದ ವ್ಯಕ್ತಿ. ಯಾರ ಜೊತೆನಾದರೂ ಅವರು ತುಂಬ ಸರಳವಾಗಿ ಬೆರ್ತಾರೆ. ನಮ್ಮಲ್ಲಿ ಎಷ್ಟೋ ಜನ ವಿಸಿಟರ್ಸ್ ಬರ್ತಾರೆ, ಅವರು ಮೋಸ್ಟ್ ಆಫ್ ದ ಟೈಮ್ಸ್ ತುಂಬ ಟೈಮ್ ತಗೊಳ್ತಾರೆ ಇವ್ರದ್ದು. ಯಾಕಂತ ಹೇಳಿದರೆ ಅವರಿಗೆ ತುಂಬ ಇಷ್ಟ ಆಗ್ತದೆ ಇವರು ಮಾತಾಡುವಂಥದ್ದು. ಅಂಥ ಒಂದು ವ್ಯಕ್ತಿತ್ವ ಅವರದು. ಹಾಗೆ ತನ್ನ ಒಟ್ಟಿಗೆ ಇದ್ದವರನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ ಎಲ್ಲರೂ ಕೂಡ ಮೇಲೆ ಬರಬೇಕು ಲೈಫಲ್ಲಿ, ತಾನೊಬ್ಬನೇ ಮೇಲೆ ಬಂದರೆ ಅಲ್ಲ ಅಂತ ಹೇಳಿದ್ದು ಅವರದೊಂದು ಒಂಥರದ ಒಂದು ಆಶಯ ಅವರಿಗೆ. ಹಾಗೆ ಇನ್ನೊಂದು ರೀತಿಯಿಂದ ಹೇಳೋದಂತ ಹೇಳಿದರೆ, ಈ ಕಂಪನಿ ಇಲ್ಲಿಗೆ ನಿಲ್ಬಾರ್ದು, ಇದು ಮುಂದೆ ಹೋಗಬೇಕು, ಜನಾಂಗಗಳವರೆಗೆ ಮುಂದೆ ಹೋಗಬೇಕು, ತುಂಬ ಜನರಿಗೆ ಕೆಲಸ ಕೊಡುವಂತ ಆಗಬೇಕು ಅಂತ ಅವ್ರದ್ದು ತುಂಬ ಒಂದು ಮಹತ್ತರವಾದ ಆಶಯ ಉಂಟು. ಅದು ದೇವರು ಪೂರೈಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ತುಂಬ ಡಿಸಿಪ್ಲಿನ್ಡ್ ಅವರು. ಕೆಲಸ ಆಗೋದಿದ್ರೆ ಅಂತೂ ತುಂಬ ಸಿಟ್ಟು ಬರ್ತದೆ ಅವರಿಗೆ. ಇಂಥ ಕ್ಲುಪ್ತ ಸಮಯಕ್ಕೆ ಕೆಲಸ ಆಗೋದಿದ್ರೆ ಅಂತೂ ತುಂಬ ಸಿಟ್ಟು ಬರ್ತದೆ. ಶಿಸ್ತು, ಸಂಯಮ ಎಲ್ಲ ಅವರಲ್ಲಿ ನಾನು ಕಂಡಿದ್ದೇನೆ. ಹಾಗೆ ತುಂಬ ನಾನು ಅವರಲ್ಲಿ ಕಲಿತುಕೊಂಡಿದ್ದೇನೆ. ನಾನು ಒಂದು ಇಲ್ಲಿ ಜಾಯ್ನ್ ಆಗುವಾಗ ಸಣ್ಣ ಪ್ರಾಯ ನನಗೆ. ನಾನು ಒಂದು ಅಕೌಂಟೆಂಟ್ ಆಗಿ ಇಲ್ಲಿ ಜಾಯ್ನ್ ಆಗಿದ್ದು, ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಪಯಣದಲ್ಲೆಲ್ಲ ನನ್ನೊಟ್ಟಿಗೆ ಅವರು ತುಂಬ ಎಂಕರೇಜ್ ಮಾಡಿದ್ದಾರೆ. ಭಗವಂತ ಅವರಿಗೆ ಒಂದು ಆರೋಗ್ಯ ಕೊಟ್ಟು ಅವರನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲಿ ಅಂತ ನಾನು ಹಾರೈಸ್ತೇನೆ. ಸರ್, ಕೇಳಿದ್ರಿ ಅವ್ರು ಹೇಳಿದ್ದನ್ನ. 28 ವರ್ಷಗಳ ಜೊತೆಗೆ ನಿಮ್ಮ ಕಂಪನಿಯ, ನಿಮ್ಮ ಈ ಒಂದು ಸಕ್ಸಸ್ ಅಲ್ಲಿ ಅವರ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಇದೆ. ಏನ್ ಹೇಳ್ತೀರಾ? ಈ ಒಂದು ಥರದ ಒಂದು ಆರ್ಗನೈಸೇಷನ್ ಅನ್ನ ನಡೆಸಬೇಕಾದ್ರೆ ಅದು ಒಬ್ಬನಿಂದ ಸಾಧ್ಯವೇ ಇಲ್ಲ. ಅಥವಾ ನಾನು ಯಾವತ್ತೂ ಕೂಡ ಆ ಥರ ನಾನು ನನ್ನಿಂದಾಗಿದೆ,
ಅಂತ ಹೇಳುವಂಥ ಒಂದು ಯೋಚನೆ ಕೂಡ ಮಾಡೋದಿಲ್ಲ. ಯಾಕಂದರೆ ಎಲ್ಲರೂ ಸೇರಿದಾಗ ಆಗ್ತದೆ. ನಾನು ಅದರ ಲೀಡರ್ ಅಷ್ಟೇ, ನಾನು ಅದರ ಒಬ್ಬ ಮುಖ್ಯಸ್ಥ. ನಾನು ಅದನ್ನು ಒಂದು 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 ದಾರಿಯಲ್ಲಿ ತೆಕ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇನೆ. ಆದರೆ ಅದರ ಒಂದು ಯಶಸ್ಸಿಗೆ ಖಂಡಿತವಾಗಿಯೂ ಇಲ್ಲಿ ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಸಹ ಉದ್ಯೋಗಿಗಳಿರ್ಬೋದು, ಅಥವಾ ನಮ್ಮ ವೆಂಡರ್ಸ್ ಇರ್ಬೋದು, ಕಸ್ಟಮರ್, ಹೀಗೆ ಹೋಗ್ತದೆ. ಪ್ರಥಮವಾಗಿ ನನ್ನ ದಿನನಿತ್ಯ ಈ ಕಂಪನಿ ಒಟ್ಟಿಗೆ ನನ್ನೊಟ್ಟಿಗೆ ಇದ್ದು ಇದರ ಎಲ್ಲ ಆಗುಹೋಗುಗಳಲ್ಲಿ ಒಟ್ಟಿಗೆ ಇದ್ದು ನನಗೆ ಪೂರಕವಾಗಿ ಒಂದು ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳು ಒಂದಷ್ಟು ಜನ ಇದ್ದಾರೆ. ಮುಖ್ಯವಾಗಿ, ಭಾಳ ಮುಖ್ಯವಾಗಿ, ಫಸ್ಟ್ ದಿನದಿಂದಲೇ ನಮ್ಮ ಒಟ್ಟಿಗೆ ಇದ್ದು ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ಬಂದಂಥ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀಮತಿ ನಿರ್ಮಲಾ ಕುಂದರ್ ಅವರನ್ನು ನಾನು ನೆನಪಿಸ್ಕೊಳ್ಳೇಬೇಕು. ಈಗ ಕೂಡ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡಿ, ಬಹುಶಃ ಅವರು ಇಲ್ಲಿಗೆ ಸೇರುವಾಗ ಫ್ರೆಶ್ BCom ಆಗಿ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು. ನಮ್ಮಲ್ಲಿ ಅಕೌಂಟೆಂಟ್ ಆಗಿ ಅವರು ಸೇರಿದ್ದು. ಈಗಲೂ ನೆನಪಿದೆ. ಆಗ ಮೆಕ್ಯಾನಿಕಲ್ ಟೈಪ್ ರೈಟರ್, ಲೆಟ್ರಲ್ಲಿ ಮಾಡಬೇಕಾದಾಗ ಟಕ್ 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 ಅಂತ ಒತ್ತಿ ಮಾಡುವಂಥ ಇದು. ಅವಾಗಿನ್ನು ಕಂಪ್ಯೂಟರ್ ಇನ್ನೂ ಬಂದಿರಲಿಲ್ಲ. ಅವ್ರು ಸೇರಿ ಒಂದು ಸ್ವಲ್ಪ ಸಮಯದಲ್ಲಿ ನಾವು ಆವಾಗಲೇ ಒಂದು ಸ್ವಲ್ಪ ಪ್ರೋಗ್ರೆಸಿವ್ ಥಿಂಕಿಂಗ್, ನಮ್ಮ ಟ್ಯಾಲಿ 4.5 ಅಂತ ಆವಾಗ ಡಾಸ್ ವರ್ಷನ್, ಅದನ್ನ ನಾವು ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿ, ಬಹುಶಃ ಮಂಗಳೂರಿನಲ್ಲಿ ಒಂದು ಅಷ್ಟು ಕೆಲವೇ ನಾವು ಆ ಥರದ ಇದನ್ನು ಕೊಟ್ಟು ಅವರು ಕಂಪನಿ ಒಟ್ಟಿಗೆ ಅವರು ಕೂಡ ಬೆಳೆದ್ರು. ಕಂಪನಿಗೆ ಎಲ್ಲ ರೀತಿಯ ತನ್ನಿಂದ ಆಗುವಂಥ ಎಲ್ಲ ಶ್ರಮ ಅವ್ರು ಹಾಕಿದ್ರು. ಕಂಪನಿ ಬೇರೆ ತಾನು ಬೇರೆ ಅಂತ ಹೇಳಿ ಇದು ಮಾಡಲಿಲ್ಲ, ಅಥವಾ ಅವರ ಸ್ವಾರ್ಥವನ್ನು ಬರೀ ಅವರು ನೋಡಿದವರಿಲ್ಲ. ಮತ್ತು ಮುಖ್ಯವಾಗಿ ಏನಾಯ್ತು ಅಂತ ಹೇಳಿದರೆ, ಇದೊಂದು ಪ್ರಾಮಾಣಿಕವಾಗಿ ಒಂದು ಶ್ರದ್ಧಾಪೂರ್ವಕವಾಗಿ ನಡೆಯುವಂಥ ಒಂದು ಸಂಸ್ಥೆ ಇದು. ಅವರಿಗೂ ಕೂಡ ಅಂಥದ್ದೇ ಬೇಕಿತ್ತು. ಒಂದು ಪ್ರಾಮಾಣಿಕವಾಗಿ, ಒಂದು ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡೋದಂದ್ರೆ ಅವ್ರಿಗೆ ಕೂಡ ಇಷ್ಟ. ಅದು ಅಲ್ಲಿ ಆವಾಗ ಒಂಥರ ವಿನ್ ಸಿಚುವೇಶನ್ ಆಯ್ತು ಬರುತ್ತೆ. ಅಲ್ಲಿ ಅದು ಇದಾಯಿತು, ಅವ್ರಿಗೆ ಕೂಡ ಹೊಂದಾಣಿಕೆ ಆಯಿತು. ಒಳ್ಳೆಯ ಒಂದು ಶ್ರಮ ವಹಿಸಿ ಅವರು ಇದು ಮಾಡಿದ್ದಾರೆ. ಖಂಡಿತವಾಗಿ ಈ ಕಂಪನಿಯ ಒಂದು ಏಳಿಗೆಗೆ ಅವರ ಪಾತ್ರ ಬಹಳ ಹಿರಿಯದು. ನಾನು ಖಂಡಿತ ನಾನೊಬ್ಬರು ಲೀಡರ್ ಆಗಿ, ಒಬ್ಬ ಮುಖ್ಯಸ್ಥನಾಗಿ ಇಲ್ಲಿ ಕೆಲಸ ಮಾಡಿದ್ದೇನೆ. ಬಟ್ ಅವರ ಒಂದು ಪ್ರಾಮಾಣಿಕವಾದಂಥ ಒಂದು ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಕಂಪನಿ. ಹಾಗಾಗಿ ಬೇರೆ 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 ಹಂತಗಳಲ್ಲಿ ಅವರು ಬೆಳೆದ್ರು. ಹೌದು, ಅಕೌಂಟೆಂಟ್ ಆಗಿ ಬಂದವರು ಇವತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗೋವರೆಗೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವರ ಪ್ರಾಮಾಣಿಕವಾದ ಸೇವೆ ಇದ್ದುದರಿಂದ ಅದು ಖಂಡಿತವಾಗ್ಲೂ ಸಾಧ್ಯ ಆಗಿದೆ. ನಿರ್ಮಲಾ ಕುಂದರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ ಈಗ. ಅವ್ರ ಬಗ್ಗೆ ಈಗಾಗಲೇ ಹೇಳಿದೆ. ಅದೇ ಥರ ಈ ಸಂಸ್ಥೆಯಲ್ಲಿ 10 ವರ್ಷ, 15 ವರ್ಷ, 18, 20 ವರ್ಷದಿಂದ ದುಡಿದ ಒಂದಷ್ಟು ಮಂದಿ ನನ್ನ ಬಳಗದಲ್ಲಿ ಇದ್ದಾರೆ. ಅವರೆಲ್ಲರ ಸಹಕಾರ ಕೂಡ ಈ ಕಂಪನಿಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಅವರೆಲ್ಲರ ಪರಿಶ್ರಮ, ಒಂದು ಡೆಡಿಕೇಟೆಡ್ ಅವರದ್ದು ಏನೊಂದು ಮನೋಭಾವ ಇದೆ, ಅದರಿಂದಾಗಿ ಈ ಕಂಪನಿ ಇವತ್ತು ಈ ಮಟ್ಟಕ್ಕೆ ತಲುಪಲಿಕ್ಕೆ ಆಯಿತು ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಖ್ಯವಾಗಿ ನಮ್ಮ ಮಾರ್ಕೆಟಿಂಗ್ ಅಂತ ಹೇಳಿದರೆ ಅದೇ ಒಂದು ಮುಖ್ಯವಾದಂಥ ಒಂದು ಚಟುವಟಿಕೆ. ಯಾವುದೇ ಪ್ರಾಡಕ್ಟ್ ಎಷ್ಟು ಬೇಕಾದ್ರೂ ಪ್ರೊಡಕ್ಷನ್ ಮಾಡ್ಬೋದು, ಆದರೆ ಮಾರ್ಕೆಟ್ ಮಾಡಬೇಕಾದಾಗ ಅದರ ಚಾಲೆಂಜ್ಗಳು ಬೇರೆ ಬೇರೆ ಇರ್ತದೆ. ಅದನ್ನು ನೋಡ್ಕೊಳ್ಳುವಂಥ ನಮ್ಮ ಕಮಲಾಕ್ಷ್ ಅವರಿದ್ದಾರೆ. ಅವರು ಕೂಡ ಸುಮಾರು 15 ವರ್ಷದಿಂದ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಪ್ರಾಮಾಣಿಕವಾದಂಥ ವ್ಯಕ್ತಿತ್ವ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕಾಗ್ತದೆ. ನಾನು ಕಳೆದ 15 ವರ್ಷಗಳಿಂದ ಈ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಬಂದು ಪ್ರಸ್ತುತ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಈ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ MD ಅವರ ಮಾರ್ಗದರ್ಶನದಿಂದ ನನಗೆ ಈ ಒಂದು ಹಂತಕ್ಕೆ ಬರಲು ಸಹಕಾರವಾಯಿತು. ಅವರ ಸರಳತೆಯ, ಶಿಸ್ತುಬದ್ಧತೆ, ನಡತೆಯ ಆ ಒಂದು ಅಂಶ ನಮ್ಮ ಇಲ್ಲಿರುವ ಎಲ್ಲ ಸಿಬ್ಬಂದಿಗಳಿಗೂ ಮೈಗೂಡಿ ಬಂದಿದೆ. ಆ ಮಟ್ಟದಿಂದ ನಾವು ಬೆಳೆದು ನಿಂತು ನಮ್ಮ ಕಂಪನಿ ಈ ಹಂತಕ್ಕೆ ತಲುಪಲು ಸಾಧ್ಯವಾಯಿತು. ಮಾರ್ಕೆಟ್ನಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ಕೂಲಂಕುಷವಾಗಿ ನಮ್ಮ MD ಅವರು ನೋಡಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡು ಹುಡುಕಿ ನಮಗೆ ಮೋಟಿವೇಶನವನ್ನು ನೀಡುತ್ತಾ ಇದ್ದಾರೆ. ಅಂತಹ MD ಅವರ ಎಲ್ಲ ವಿಧದ ಸಹಕಾರದಿಂದ ನಾವು
ಈ ಕಂಪನಿ ಈ ಹಂತಕ್ಕೆ ತಲುಪಲು ಸಾಧ್ಯವಾಯಿತು ಎಂದು ಹೇಳಲು ನಾನು ಸಂತೋಷ ಪಡ್ತಾ ಇದ್ದೇನೆ. MD ಅವರ ಸರಳತೆ, ಶಿಸ್ತುಬದ್ಧ ನಡತೆ ಹಾಗೂ ನೇರ ನಡೆನುಡಿಯ ಆ ಒಂದು ಅಂಶದಿಂದ ನಮ್ಮ ಕಂಪನಿ ಈ ಒಂದು ಹಂತಕ್ಕೆ ಬರಲು ಸಾಧ್ಯವಾಯಿತು ಎಂದು ನಾನು ಮತ್ತೊಮ್ಮೆ ಇದನ್ನು ಹೇಳ ಬಯಸ್ತಾ ಇದ್ದೇನೆ. ಇನ್ನು ನಾನು ಕೇಳ್ಪಟ್ಟಿದ್ದೆ ತುಂಬಾ ಜನ ಅಂದ್ರೆ ಈಗ ಸಾಮಾನ್ಯವಾಗಿ ಈಗ ಹೇಗೆ ಅಂತ ಹೇಳಿದ್ರೆ ನಾವು 1 ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ, ನೆಕ್ಸ್ಟ್ ಎಷ್ಟು ಹೈಕ್ ಸಿಗುತ್ತೆ ಇನ್ನೊಂದು ಕಂಪನಿ ಜಂಪ್ ಮಾಡುವಂಥದ್ದು ನಡೀತಾನೆ ಇರುತ್ತೆ. ಅಂಥದ್ರಲ್ಲಿ 10ಕ್ಕೂ ಹೆಚ್ಚು ವರ್ಷಗಳಿಂದ ಸಾಕಷ್ಟು ಜನ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೌದು. ಸೊ ಒಬ್ಬ ಬಾಸ್ ಅಂದ್ರೆ ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಣ್ಣ ಸಣ್ಣ ವಿಷಯಗಳಿಗೆ ಕಿರಿಕಿರಿಗಳಾಗುತ್ತೆ. ಆದ್ರೆ ಎಲ್ಲೊಂದು ಕಡೆ ಲೀಡರ್ ಸರಿಯಾಗಿದ್ದಾಗ ಮಾತ್ರ ಅವರ ಹಿಂದೆ ಬರುವಂತವ್ರು ಕೂಡ ಅವ್ರನ್ನ ಫಾಲೋ ಮಾಡ್ತಾರೆ, ಆ ಸಕ್ಸಸ್ ಸಿಗುತ್ತೆ ಅನ್ನೋಂಥದ್ದು ನಿಮ್ಮನ್ನ ನೋಡಿದಾಗ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇನ್ನು ತುಂಬಾ ಮುಖ್ಯವಾಗಿ ಒಂದು ವಿಷಯ ನಾನು ಕೇಳಬೇಕು. ಈ ಯಾವುದೇ ಒಂದು ಕಂಪನಿ, ಒಂದು ಇಂಡಸ್ಟ್ರಿಯನ್ನ ಶುರು ಮಾಡಿದಾಗ ಆರಂಭದಲ್ಲಿ ಸಾಕಷ್ಟು ಕಷ್ಟಪಡಬೇಕಾಗತ್ತೆ. ನಾವು 10 ವರ್ಷಗಳ ಕಾಲ ನಿಮಗೂ ಕೂಡ ಪ್ರಾಡಕ್ಟ್ ಅನ್ನ ಈ ಮಾರ್ಕೆಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಅಂತ. ಆನಂತರ ಹೇಗೆ ನೀವು ಯಾವ ತರದ ಯೋಚನೆ ಮಾಡಿದ್ರಿ? ನಿಮ್ಮ ಸ್ಟ್ರಾಟಜಿ ಆ ಟೈಮಲ್ಲಿ ಹೇಗಿತ್ತು? ಇದು ಮಾರ್ಕೆಟ್ ಅಲ್ಲಿ ಇವತ್ತು ನಂಬರ್ 1 ಆಗ್ಬೇಕು ಅಂತ ಹೇಳಿದ್ರೆ ಆ ದಿನಗಳಲ್ಲಿ? ಅದು ಒಂದು ಹಂತದಲ್ಲಿ ಎಲ್ಲಿವರೆಗೆ ಬಂತು ಅಂತ ಹೇಳಿದರೆ, ಒಂದು 10 ವರ್ಷ ಆಗುವಾಗ ಆಗ ಬಹುಶಃ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಬಹುಶಃ ವೀಕ್ ಇರ್ತಿದ್ದಿದ್ರೆ ಬಹುಶಃ ಇದೆಲ್ಲ ಬೇಡ, ಇನ್ನು ಅಡಿಕೆ ಹೆಕ್ಕುವ ತೋಟಕ್ಕೆ ಹೋಗುವ ಊರಿಗೆ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತಿತ್ತು. ಯೂಟರ್ನ್ ಆಗುವಂಥ ಪರಿಸ್ಥಿತಿ ಬಹುಶಃ ದೃಢ ಸಂಕಲ್ಪ ಇಲ್ಲದಿದ್ದರೆ ಬರುವಂಥ ಸಂದರ್ಭ ಬಂತು. ಎಲ್ಲಿವರೆಗೆ ಆಯ್ತು ಅಂತ ಹೇಳಿದರೆ, ನಮ್ಮ ನಿರ್ಮಲಾ ಅವರು ನನಗೆ ಪ್ರತಿ ತಿಂಗಳಿನ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆ ತಿಂಗಳಿನಲ್ಲಿ ನಾವು ಮೈನಸ್ ಕ್ಯಾಶ್ ಲಾಸ್. ಆಗ ನಿರ್ಮಲಾ ಕೂಡ ಹೇಳಿದರು, ನನಗೆ ಕೂಡ ಅನಿಸಿತ್ತು ಇದೀಗ ನಾವೀಗ ಏನಾದ್ರು ಮಾಡಬೇಕೀಗ ಅಂತ. ಸೊ ಆಮೂಲಾಗ್ರವಾದಂಥ ಒಂದು ಅಧ್ಯಯನ ಮಾಡಿದೆ ನಾನು. ಅಂದರೆ ಕಸ್ಟಮರ್ ಎಷ್ಟು ಒಳ್ಳೇದು ಕೊಡ್ತಾ ಇದ್ದೇವೆ. BAS ಇದು ISI ಮಾರ್ಕ್ ಬಂದಿದೆ, ಎಪ್ರೂವಲಿಗೆಲ್ಲ ಕಳಿಸಿದಾಗ ಎಪ್ರೂವಲ್ ಆಗ್ತಾ ಇದೆ, ಬಟ್ ಜನ ತೆಕ್ಕೊಳ್ತಾ ಇಲ್ಲ, ಜನ ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳುವಂಥದ್ದು ದೊಡ್ಡ ಪ್ರಶ್ನೆ ಆಯಿತು. ಈ 10 ವರ್ಷಗಳಲ್ಲಿ ಅದು ಪ್ರಯತ್ನಗಳು ನಡೀತಾ ಇತ್ತು. ಯಾಕೆ ಆಗೋದಿಲ್ಲ, ಯಾಕೆ ಜನ ನಮ್ಮನ್ನು ಇಷ್ಟಪಡೋದಿಲ್ಲ ಅಂತ ಹೇಳುವಂಥ ಆ ಒಂದು ಎಕ್ಸಸೈಸ್ಗಳು ಅದು ನಡೀತಾ ಇತ್ತು. ಬಟ್ ಈಗ ಇದು ಇಷ್ಟ ಆಯ್ತಲ್ಲ, ಆದ ಮೇಲೆ ನಾವು ಎಚ್ಚೆತ್ತೇವು. ನಮಗೆ ನಮ್ಮ ಇದು ಎಲ್ಲಿ ಇದು ಹೀಗೆ ಬಿಟ್ಟರೆ ಕೊರಿತಾ ಹೋಗ್ತದೆ, ಇರೋಷನ್ ಆಗ್ತದೆ, ಇದು ಆಗಲಿಕ್ಕಿಲ್ಲ ಅಂತ ಆಯಿತು. ಅಷ್ಟೊತ್ತಿಗಾಗಲೇ ನಮ್ಮ ಮೇಜರ್ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಎಲ್ಲ ಮುಗ್ದು ಹೋಗಿತ್ತು. 6-7 ವರ್ಷದಲ್ಲಿ ಟರ್ಮ್ ಲೋನ್ ಎಲ್ಲ ಮುಗೀತದೆ. ಇದು ಆದರೆ ಸಂಬಳ ಕೊಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕೊಡಬೇಕು, ಇದಕ್ಕೆ ಬಹುಶಃ ಆಗೋದಿಲ್ವಾ ಅಂತ ಹೇಳುವಷ್ಟು ಇದಕ್ಕೆ ಟ್ಯಾಲಿಯ ರಿಪೋರ್ಟ್ ತೆಗೆದಾಗ ಮೈನಸ್ ಇದೆ, ಕ್ಯಾಶ್ ಲಾಸ್ ಇದೆ. ಆವಾಗ ಎಚ್ಚೆತ್ಕೊಂಡ್ವಿ ನಾವು. ಎತ್ಕೊಂಡು ಏನಾದರೂ ಮಾಡಬೇಕು ಅಂತ ಹೇಳಿ ಇಡೀ ಒಂದು ಮಾರ್ಕೆಟ್ ಸರ್ವೆಗೆ ನಾನೇ ಸ್ವತಃ ಹೋಗಿ ಎಲ್ಲ ವೆಲ್ಡರ್ಸ್ಗಳ ಹತ್ರ, ಆ ಕ್ವಶನೇರಿನ ಆನ್ಸರ್ಸ್ ಈಗಲೂ ಇದೆ ನನ್ನ ಹತ್ರ. ಇದೀಗ 10-17 ವರ್ಷದ ಮೊದಲನೇ ಕಥೆ ಹೇಳ್ತಾ ಇದ್ದಾರೆ. ಎಲ್ಲ ವೆಲ್ಡರ್ನ ಹತ್ರ ಹೋಗಿ ನಿಮ್ಗೆ ಏನು ಬೇಕಾಗೋದು ಏನಪ್ಪ, ಏನು ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಏನು, ನಾವು ಎಲ್ಲಿ ತಪ್ಪಿ ಬಿದ್ದಿದ್ದೇವೆ, ನಿಮಗೆ ನಾವು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ಹೇಳುವಂಥ ಒಂದು ಅಭಿಲಾಷೆ ನಮಗಿದೆ, ನಮ್ದು ತೆಕ್ಕೊಳ್ಳಿ, ನಿಮ್ಮ ಊರಿದ್ದೆ ಅಲ್ವಾ ಅಂತ ಹೇಳಿ ಸುಮಾರು ಒಂದು 270 ವರ್ಕ್ಶಾಪ್ಗಳಿಗೆ ಹೋಗಿ ಆ ವೆಲ್ಡರ್ಗಳ ಹತ್ರ ಕೂತು ಅವ್ರ ಹತ್ರ ಮಾತಾಡಿಸಿ ಅವರ ಇದನ್ನ ನಾನು ಕ್ವಶನೇರ್ ತರ ಮಾಡಿ ಬಂದು ಇಲ್ಲಿ ಕಂಪ್ಲೀಟ್ ಅದನ್ನ ಅನಾಲಿಸಿಸ್ ಮಾಡಿದೆವು. ಮಾಡುವಾಗ ಒಂದಷ್ಟು ಫ್ಯಾಕ್ಟ್ಗಳು, ಮಾರ್ಕೆಟ್ ಸರ್ವೆ ಅಂತ ಹೇಳಿ ಹಾಗೆಲ್ಲ ಒಂದಷ್ಟು ಫ್ಯಾಕ್ಟ್ಗಳು ಗೊತ್ತಾಯ್ತು, ನಮ್ಗೆ ಗೊತ್ತಿಲ್ಲದೆ ಇರುವಂತದ್ದು. ಅದಕ್ಕೆ ಸರಿಯಾಗಿ ಪ್ರಾಡಕ್ಟ್ ಅನ್ನ ನಾವು ಬದಲಾವಣೆ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಈ ವಶಿಮ ಕೂಡ ಬಂದದ್ದು. ಅಮೂಲಾಗ್ರವಾದಂತ ಒಂದು ಬದಲಾವಣೆ ಆದಾಗ ಹೆಸರು ಕೂಡ ಬೇರೆ ಕೊಡುವ. ಅಂದ್ರೆ ಏನಾಯ್ತು, ನಮ್ಮ ಮೊದಲನೇ ಬ್ರ್ಯಾಂಡ್ ಅಲ್ಲಿ ಸೆಂಚುರಿ ಅಂತ ಇದ್ದದ್ದು, ಈ ಬದಲಾವಣೆ ಕ್ವಾಲಿಟಿಯಲ್ಲಿ ಬದಲಾವಣೆ ಅದನ್ನ ಅದರಲ್ಲಿ ಹಾಕಿ ಕೊಟ್ಟಾಗ ಜನ ಮತ್ತೆ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ. ಒಳ್ಳೆ ಪ್ರಾಡಕ್ಟ್ ಬಂತು, ಆದ್ರೆ ಆ ಸೆಂಚುರಿ ಅಂತ ಹೇಳುವಂತ ಹೆಸರು ಅವ್ರಿಗೆ ಮನಸ್ಸಿನಲ್ಲಿ ಇತ್ತು, ಅದಷ್ಟು ಒಳ್ಳೇದಿಲ್ಲ ಅಂತೇಳಿ ಆಗ ಜನ ಅಕ್ಸೆಪ್ಟ್ ಮಾಡಲಿಲ್ಲ. ಹಾಗೆ ನನಗೆ ಕಂಡಿತು ಅದಕ್ಕೊಂದು ಹೊಸ ಹೆಸರು ಕೊಡುವ, ಹೊಸ ಲುಕ್ ಕೊಡುವ ಅಂಥೇಳಿ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಅದೇ ವಶಿಮ ಅಂತ ಹೆಸರು ಬಂತು. ಒಂದು ಆಕರ್ಷಣೀಯವಾದಂಥ ಒಂದು ಪ್ಯಾಕೆಟನ್ನು ನಾವು ಡಿಸೈನ್ ಮಾಡಿ ಕೊಟ್ಟೆವು. ಒಂದಷ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದ್ವಿ. ಹೀಗೆ ಅಂತಿದ್ದದನ್ನು ಸ್ವಲ್ಪ ನಾವು ಯಾವುದೇ ಕೆಲಸ ಮಾಡಿದ್ರು ಕಾಲಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕಾಗ್ತದೆ. ಇನ್ನು ನೀವು ಒಬ್ಬ ಉದ್ಯಮಿಯಾಗಿ ಅಥವಾ ನೀವು ಈ ಬಿಸ್ನೆಸ್ ಅಲ್ಲಿ ಏನೆಲ್ಲ ಸಕ್ಸಸ್ ಅನ್ನ ಕಂಡ್ರಿ, ಅದೆಲ್ಲದ್ರ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತ ಹೇಳಿದ್ರೆ ಆ ಸಕ್ಸಸ್ ನ ಜರ್ನಿ ಮೊದಲು ಶುರು ಆಗೋದು ಮನೆಯಿಂದ.
ಸೊ ಫ್ಯಾಮಿಲಿ ಸರಿಯಾಗಿದ್ರೆ, ಮನೆಯ ವಾತಾವರಣ ಸರಿಯಾಗಿದ್ರೆ, ಖಂಡಿತವಾಗ್ಲೂ ನಾವು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಕೂಡ ನಮಗೆ ನಮ್ಮ ಕಾನ್ಫಿಡೆನ್ಸ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಹೋಮ್ ಮಿನಿಸ್ಟರ್ ಕೂಡ ಅವರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಸೊ ಮನೇಲಿ ನೀವು ಹೇಗೆಲ್ಲ ಇರ್ತೀರಿ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಅದನ್ನ ಕೇಳ್ಕೊಂಡು ಬರೋ. ನಾನು ಚಿತ್ರಲೇಖ, ಧರ್ಮಪತ್ನಿ, ರಾಮಚಂದ್ರ ಭಟ್ನ ಧರ್ಮಪತ್ನಿ. ನಾನು ಅವರೊಟ್ಟಿಗೆ 1988ನಲ್ಲಿ ನಮ್ಮದು ಮದುವೆ ಆಯಿತು. ಅದರ ನಂತರ ಬ್ಯಾಂಗ್ಳೂರಿನಲ್ಲಿ ಸ್ವಲ್ಪ ಸ್ಮಾಲ್ ಟೈಪ್ಸ್ ಆಫ್ ಇದು ನಾವು ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಎಲೆಕ್ಟ್ರಾನಿಕ್ ಚೋಕ್ ಅಂತ ಹೇಳ್ಕೊಂಡು ಅದು ಒಂದು ಸ್ವಲ್ಪ ಸಮಯ ಮಾಡಿದ್ವಿ. ಮತ್ತು ಅವರು ಎಕ್ಸ್ಪ್ರೆಸ್ ಮಾಡಿದರು, ನಾವು ಈ ಥರ ಒಂದು ಇಂಡಸ್ಟ್ರಿ ಸೆಟಪ್ ಮಾಡುವ ಊರಿನಲ್ಲಿ. ಆ್ಯಕ್ಚುಲಿ ಅದು ಬ್ಯಾಂಗ್ಳೂರಿನಲ್ಲಿತ್ತು. ನಾವು ಮತ್ತೆ ಇಲ್ಲಿ ಮಂಗಳೂರಿಗೆ ಬಂದು ಇದರ ಸೆಟಪ್ ಮಾಡಿದ್ವಿ. ಸೆಟಪ್ ಮಾಡಿ ಅದರ ಮುಂಚೆ ನನಗೆ ಸ್ವಲ್ಪ ಭಯನೇ ಇತ್ತು ಊರಿಗೆ ಹೋಗೋದು ಹೇಗೆ ಅಂತ. ಅಂದರೆ ಐ ವಾಸ್ ಬಾಟಪ್ ಎಲ್ಲ ನಾರ್ತ್ನಲ್ಲಿ, ಅಸ್ಸಾಂನಲ್ಲಿ ಇದ್ದದ್ದು ನಾನು. ಸೊ ನನಗೆ ಅದು ಫಸ್ಟ್ ಸ್ವಲ್ಪ ತಗೊಳ್ಳಿಕ್ಕೆ ಇದಾಯಿತು. ಬಟ್ ಐ ನೋ ಹಿಮ್, ಹೀ ಈಸ್ ಸೋ ಕಾನ್ಫಿಡೆಂಟ್, ಹೀ ಸೋ ಫೋಕಸ್ಡ್ ಆ್ಯಂಡ್ ತುಂಬ ಕ್ಲಿಯರ್ ಇರ್ತಾರೆ ಅವರು. ಎಂತ ಮಾಡಿದರೆ ಸಹ ಅದರಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಮಾಡಿ ಅವರು ಮಾಡ್ತಾರೆ. ಸೊ ನನಗೆ ಆ ಕಾನ್ಫಿಡೆನ್ಸ್ ಇತ್ತು. ಸೊ ನನ್ನ ದೊಡ್ಡ ಮಗಳು ಸಹ ಆವಾಗ 91ನಲ್ಲಿ ಹುಟ್ಟಿ. ಸೊ ಈ ಇಂಡಸ್ಟ್ರಿ ಈಗ 28 years ಆಯಿತು. ಆ್ಯಂಡ್ ಸ್ಟಿಲ್ ಆ ಅರ್ಜ್ ಆಫ್ ಗ್ರೋಯಿಂಗ್, he is still having that. And ನನ್ನ ಸಪೋರ್ಟ್ 24/7 ಇದೆ. ಐ ನೆವರ್ ಕ್ರಬ್ಡ್ ಅಬೌಟ್ ಎನಿಥಿಂಗ್ ಆರ್ ನನಗೆ ಇದು ಇಲ್ಲ ಅದು ಇಲ್ಲ. ರೈಟ್ ಫ್ರಮ್ ಬಿಗಿನಿಂಗ್ ನನಗೆ ಅವರು ಹೊತ್ತು ಕೊಡೋದಿಲ್ಲ ಆ ಥರ ನನಗೆ ಒಂದು ಸತಿ ಸಹ ಬರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ನನ್ನ ನೇಚರೇ ಹಾಗೆ. ಬಟ್ ನಾನು ಇದು ಕೆಲವು ಮಹಿಳಾ ಸಭಾ ನಮ್ಮದು ಗ್ರೂಪ್ ಇದೆ, ಮತ್ತು ವಾಯ್ಸ್ ವುಮೆನ್ ಒಂದು ಗ್ರೂಪ್ ಇದೆ. ಸೊ ಅದರಲ್ಲಿ ಎಲ್ಲ ನಾನು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್ ಹೇಳ್ತಾರೆ ನೀನು ಬರೋದಿಲ್ಲ ಅಂತೆ. ಬಟ್ ನೋ ಐ ಡೂ ದ್ಯಾಟ್, ಐ ಗೋ. ಆ್ಯಂಡ್ ಫ್ಯಾಕ್ಟ್ರಿ ವೈಸ್ ಐ ಆಮ್ ಆಲ್ಸೋ ಇನ್ವಾಲ್ವ್ಡ್ ವೆನ್ ಎವರ್ ನೆಸಸರಿ. ದೇ ಕಾಲ್ ಮೀ, ಪ್ಲೀಸ್ ಕಮ್. ಆ್ಯಸ್ ಅ ಡೈರೆಕ್ಟರ್ ಐ ಹ್ಯಾವ್ ಟು ಟೇಕ್ ಸಮ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಐ ಸಿ ಟು ಇಟ್ ದಟ್ ದೇ ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಆ್ಯಂಡ್ ಆ ಥರ. ಸೊ ನನ್ನ ಸಣ್ಣ ಮಗಳು ಸಾಧನಾ, ಅವಳು ಮೊನ್ನೆ 1 ವರ್ಷ ಆಯಿತು ಮದುವೆ ಆಗಿ. 1 ವರ್ಷ ಅಲ್ಲ, ಸಾರಿ, 3 months ಆಯಿತು ಮದುವೆ ಆಗಿ. ಆ್ಯಂಡ್ ಐ ಹ್ಯಾವ್ ಗಾಟ್ ಎ ಗ್ರ್ಯಾಂಡ್ ಸನ್. ನನ್ನ ದೊಡ್ಡ ಮಗಳದ್ದು ಗ್ರ್ಯಾಂಡ್ ಸನ್ ಇಲ್ಲಿ ಇದ್ದಾರೆ. ಸೊ ಆ್ಯಸ್ ಯು ನೋ, ಮೈ ಸನ್ ಇಲ್ಲ ಇಸ್ ಟೇಕನ್ ಅ ಲಾಟ್ ಆಫ್ ಕೇರ್ ಅಬೌಟ್ ಆ್ಯಂಡ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಜಾಯ್ನಿಂಗ್ ಅಸ್. ಸೊ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಸಮ್ ಟೈಮ್ ಫಾರ್ ದಿಸ್. ಥ್ಯಾಂಕ್ ಯು. ಸೊ ನಿಮ್ಮ ವೈಫ್ ಮಾತಾಡಿದ್ದನ್ನ ಕೇಳಿದ್ರಿ. ಬಹುಶಃ ನೀವು ಮದುವೆ ಆದಂಥ ಸಂದರ್ಭದಲ್ಲಿ ಕಂಪನಿ ಶುರುವಾಗಿತ್ತಾ ಅಥವಾ ಯಾವಾಗ ನಿಮ್ಮ ಮದುವೆ ಆಯಿತು? ಇಲ್ಲ, ಇದು 94ನೇ ಇಸ್ವಿಯಲ್ಲಿ ನಾವು ಇಲ್ಲಿ ಬಂದು 93ರಲ್ಲಿ ಕನ್ಸ್ಟ್ರಕ್ಷನ್ ಅದು ಸ್ಟಾರ್ಟ್ ಆಗಿತ್ತು. 93 ಬಿಗಿನಿಂಗ್ನಲ್ಲಿ ಇದರದ್ದು ಐಡಿಯಾ ಕನ್ಸೀವ್ ಆದದ್ದು. ನನಗೆ ಮದುವೆ 88ರಲ್ಲಿ ಆಗಿತ್ತು. ಓಕೆ. ಸೊ ಸುಮಾರು ಒಂದು 5 ವರ್ಷ ಮೊದಲು ಇದಾಗಿತ್ತು. ನನ್ನ ಒಂದು ಭಾಗ್ಯ ಅಂತ ಹೇಳಬೇಕು. ಮನೆಯವರ ಸಪೋರ್ಟ್ ಇಲ್ಲದೆ ಯಾವುದೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ನಮ್ಮನ್ನು ಬ್ರೇಕ್ ಹಿಡಿದಾಗ, ಹಿಂದಿಂದ ಎಳೆದಿಡ್ಕೊಂಡಾಗ ನಮಗೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಒಂದಷ್ಟು ನಾವು ನೋಡ್ತೀವಿ ಸಮಾಜದಲ್ಲಿ, ಗಂಡ ಅಂತ ಹೇಳಿದ್ರೆ ನನ್ನ ಸುತ್ತವೇ ತಿರುಗಬೇಕು, ನಾನು ಹೇಳಿದಾಗ ಕೇಳಬೇಕು, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಹೋಗ್ಬೇಕು, 5ವರೆಗೆ ಮನೆಗೆ ಬಂದಿರಬೇಕು, ಮತ್ತೆ ಎಲ್ಲಿ ಹೊರಗೆ ಹೋಗ್ಬೇಕು, ಈ ಥರದ ನಾವು ನೋಡ್ತೇವೆ. ಅಂತ ಯಾವುದೇ ರಿಸ್ಟ್ರಿಕ್ಷನ್ಸು ಮನೆಯಲ್ಲಿರಲಿಲ್ಲ. ಪ್ರಾಮಾಣಿಕವಾದಂಥ ವ್ಯಕ್ತಿತ್ವ. ಹೋಮ್ ಸೈನ್ಸ್ ಗ್ರಾಜ್ಯುಯೇಟ್ ಅವರು. ಮನೆ ವಾರ್ತೆ, ಮಕ್ಕಳನ್ನು ಸರಿಯಾಗಿ ಒಂದು ಬೆಳೆಸಿದ್ದಾರೆ. ಮಕ್ಕಳ ಅಪ್ಬ್ರಿಂಗಿಂಗ್ 100% ಅವರೇ. ನಾನು ಇಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಆದ ಸಮಯ ನನಗೆ ಮಕ್ಕಳಿಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಎಲ್ಲ ಬಿಟ್ಟು ಅವರ ಸ್ಕೂಲ್ ಡೇಸ್ಗೆಲ್ಲ ಹೋಗಿದ್ದೆ ಒಂದಷ್ಟು ಅಪರೂಪ. ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಕೂಡ ನಾನು ಹೋದವನಲ್ಲ. ಹಾಗೆ ಮಕ್ಕಳ ಅಪ್ಬ್ರಿಂಗಿಂಗ್ ಕಂಪ್ಲೀಟ್ ಅವ್ರು ನೋಡ್ಕೊಂಡಿದ್ದಾರೆ. ಇಂಡಸ್ಟ್ರಿಯ ಬಿಸ್ನೆಸ್ನಲ್ಲಿ ಅವರದ್ದು ಇನ್ವಾಲ್ವ್ಮೆಂಟು ಅಷ್ಟೊಂದು ಇರಲಿಲ್ಲ. ಒಮ್ಮೊಮ್ಮೆ ಬರ್ತಾರೆ, ಇದು ಮಾಡ್ತಾರೆ. ಆದರೆ
ಡೇ ಟು ಡೇ ಇದರಲ್ಲಿ ಅವರಿಗೆ ಹೆಚ್ಚು, ಯಾಕೆಂದರೆ ಅವರು ಕಲಿತ ಹಿನ್ನೆಲೆ ಕೂಡ ಹಾಗಿದೆ. ಅವರದ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಆದರೆ ಮನೆಯ ಒಂದು ಸೈಡ್ ಕಂಪ್ಲೀಟ್ ನಿಮಗೆ ಆ ತಲೆಬಿಸಿ ಏನೂ ಇರಲಿಲ್ಲ. ಏನೂ ಇರಲಿಲ್ಲ. ಹಾಗಾಗಿ ಅದೊಂದು ದೊಡ್ಡ ನನ್ನ ಒಂದು ಭಾಗ್ಯ. ಅವರದ್ದು ಏನಿದ್ರು ಒಂದು ಎನ್ಕರೇಜ್ಮೆಂಟ್ ಇತ್ತು ವಿನ ಯಾವುದೇ ಸಂದರ್ಭದಲ್ಲಿ ಅಯ್ಯೋ ಫ್ಯಾಕ್ಟ್ರಿ ಸ್ಟಾರ್ಟ್ ಆದ ಟೈಮ್ನೆಲ್ಲ ಇಲ್ಲಿಂದ ನಾನು ಫ್ಯಾಕ್ಟ್ರಿ ಬಿಡುವಾಗಲೇ ರಾತ್ರಿ 11 ಗಂಟೆ ಆಗ್ತಿತ್ತು. ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸುವಂಥದ್ದಾಗಲಿ ಇದಾಗಲಿ ಕಂಪ್ಲೀಟ್ ನನಗೆ ಅದರ ತಲೆಬಿಸಿಯೇ ನನಗೆ ಗೊತ್ತಿಲ್ಲ. ಒಂದಷ್ಟು ಪ್ರೋತ್ಸಾಹಗಳೇ ಮಾತುಗಳೇ ಬರ್ತಿತ್ತು ಅಷ್ಟೇ. ಯಾವುದೇ ರೀತಿಯಲ್ಲಿ ನನಗೆ ಹಿಂದಿಂದ ಬ್ರೇಕ್ ಹಾಕಿ ಇಲ್ಲ ಇಲ್ಲ, ಖಂಡಿತವಾಗಿಲ್ಲ. ನನಗೆ ಫುಲ್ ಫ್ರೀಡಮ್, 100% ಫ್ರೀಡಮ್ ಇತ್ತು. ನನಗೆ ಅದು ತುಂಬ ಉಪಕಾರ ಆಗಿದೆ. ತುಂಬ ಪ್ರೋತ್ಸಾಹ ಕೂಡ ಮಾಡ್ತಾ ಇತ್ತು. ಏನಾದ್ರು ಒಳ್ಳೇದಾದಾಗ ಕಣ್ಣಿನಲ್ಲಿ ನೀರು ಹರಿಯುವಂಥದ್ದು, ಇಮೋಷನಲ್ ಆಗುವಂಥದ್ದು, ಈ ಥರ ಎಲ್ಲ ಇದ್ದಾಗ ನಮಗೆ ಅದೊಂದು ಪ್ರೋತ್ಸಾಹ ರೀತಿಯಲ್ಲಿ ಬರ್ತದೆ. ಓಕೆ, ಸೊ ಈ ಫ್ಯಾಮಿಲಿ ಅಂತ ಹೇಳಿದಾಗ ಈ ಸಾಮಾನ್ಯವಾಗಿ ಬಿಸ್ನೆಸ್ ಅಲ್ಲಿರೋರು ತುಂಬಾ ಬ್ಯುಸಿ ಆಗಿರ್ತಾರೆ. ನೀವೇ ಹೇಳಿದ್ರಿ ಜಾಸ್ತಿ ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ಇದ್ರ ಮಧ್ಯದಲ್ಲಿ ಎಲ್ಲಾದ್ರೂ ಈ ಮೂವೀಸ್ಗೆ ಕರ್ಕೊಂಡು ಹೋಗೋದು, ಶಾಪಿಂಗಿಗೆ ಹೋಗೋದು, ಇಲ್ಲ ಬೇರೆ ಎಲ್ಲಾದ್ರೂ ಒಂದು ಟ್ರಿಪ್ ಮಾಡೋದು, ಇಂಥದ್ದೆಲ್ಲ ಇರ್ತಿತ್ತ ನಿಮ್ಮ ಈ ಒಂದು ಜರ್ನಿಲಿ? ಇದೆ. ಎಸ್ಪೆಷಲಿ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಕರ್ಕೊಂಡು ಹೋಗಿದ್ದೆ. ಅಂತೂ ತುಂಬ ಇಲ್ಲ, ನಾನು ದೃಷ್ಟಿಯಲ್ಲಿ ನಾನು ಹೇಳ್ಬೇಕಾದ್ರೆ ನಾನು ಕಾಂಟ್ರಿಬ್ಯೂಟ್ ಫ್ಯಾಮಿಲಿಗೆ ಮಾಡಿದ್ದು ಸ್ವಲ್ಪ ಕಮ್ಮಿ ಅಂತ ನನಗೆ ಈಗ ಅನಿಸ್ತದೆ. ಆಗ ಬಹುಶಃ ಸ್ವಲ್ಪ ಮಾಡ್ತಿದ್ರೆ. ಆದರೆ ಮಕ್ಳ ಹತ್ರ ಕೇಳುವಾಗ ಇಲ್ಲಪ್ಪ ನೀವು ಮಾಡಿದ್ದೀರಿ, ಏನು ತೊಂದರೆ ಇಲ್ಲ, ಡೋಂಟ್ ಫೀಲ್ ಬ್ಯಾಡ್, ಈಗ ಏನಿಲ್ಲ, ಸಾಕಷ್ಟು ನೀವು ನಮ್ಮನ್ನೆಲ್ಲ ಹೊರ ಕರ್ಕೊಂಡು ಹೋಗಿದ್ದೀರಿ ಅಂತಿದೆ. ಅವರ ಮನಸ್ಸಿನಲ್ಲಿ ಅಸಮಾಧಾನ ಇದೆ ಅಂತ ನನಗೆ ಈಗ ಅನಿಸೋದಿಲ್ಲ. ಬಟ್ ಆಗಿದೆ, ಒಂದು ಸ್ವಲ್ಪ ಆಗಿರ್ಬೋದು. ನಾನು ನನ್ನ ಪ್ರೊಫೆಷನಿಗೆ ನಾನು ಸ್ವಲ್ಪ ಹೊತ್ತು ತುಂಬ ಕೊಟ್ಟಿದ್ದೆ. ಅವಾಗ ಅಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಿದೆ. ಆದರೆ ಸಾಕಷ್ಟು ಕರ್ಕೊಂಡು ಹೋದದ್ದಿದೆ. ಊಟಿ, ಕೊಡೈಕೆನಾಲ್ ಇರ್ಬೋದು, ಅಥವಾ ಇನ್ಯಾವುದ ದೂರ ದೂರ ಹಿಲ್ ಸ್ಟೇಷನ್ಗಳಿರ್ಬೋದು, ಹೋಗಿದ್ದೇವೆ. ನಿಮ್ಮ ಈ ಕಂಪನಿಯಲ್ಲಿ ನಿಮ್ಮ ಮಗಳು ಹಾಗೆ ನಿಮ್ಮ ಅಳಿಯ ಕೂಡ ಈಗ ನಿಮ್ಗೆ ಒಂದಷ್ಟು ಬ್ಯಾಕ್ ಬೋನ್ ಆಗ್ತಾ ಇದ್ದಾರೆ. ಅಂಡ್ ನಿಮ್ಮ ಅಳಿಯ ಹಾಗೆ ಮಗಳು ನಿಮ್ ಬಗ್ಗೆ ಮಾತಾಡಿರೋವಂಥದ್ದು ಒಂದು ವಿಟಿ ಇದೆ, ನೋಡ್ಕೊಂಡು ಬರೋ. ಎಲ್ರಿಗೂ ಅವ್ರ ತಂದೆ ಒಬ್ಬ ರೋಲ್ ಮಾಡೆಲ್ ಅಂತ ಇರ್ತಾರೆ. ಬಟ್ ನಮ್ಮ ತಂದೆ ಎಲ್ರಿಗೂ ಒಂದು ರೋಲ್ ಮಾಡೆಲ್ ತರ ಆಗೋ ಥರ ಲೈಫಲ್ಲಿ ಸಾಧಿಸಿದ್ದಾರೆ. ನಾವು ಚಿಕ್ಕವರಿದ್ದಾಗ ದಿನ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಅವರು ಅವರ ದಿನಚರಿ ಅಥವಾ ಅವರು ಚಾಲೆಂಜಸ್ಸನ್ನು ನಮಗೆ ಹೇಳ್ತಿದ್ರು. ಅದು ಏನು ಯಾವುದೋ ಒಂದು ಥ್ರಿಲ್ಲರ್ ಫಿಲ್ಮ್ ಥರ ನಮಗೆ ಅನಿಸ್ತಿತ್ತು. ಅದರಲ್ಲಿ ಎಂಡ್ ಆಫ್ ದ ಸ್ಟೋರಿಯಲ್ಲಿ ಇದು ಕಷ್ಟ ಆಯಿತು, ಅದು ಕಷ್ಟ ಆಯಿತು ಅಂತ ಯಾವತ್ತೂ ಹೇಳಿಲ್ಲ. ಅವರು ಇಷ್ಟು ಪರಿಶ್ರಮ ಪಟ್ಟರೆ ಇದು ಸಿಗುತ್ತೆ, ಅದರದ್ದು ಫಲ ಹೇಗಿರುತ್ತೆ ಅಂತಾನೆ ನಮಗೆ ಎಂಡ್ ರಿಸಲ್ಟ್ ಸಿಗ್ತಿತ್ತು. ಅವರು ಹೇಳೋದೇನಂದರೆ ಲೈಫಲ್ಲಿ ಎಥಿಕ್ಸ್ ಅಲ್ಲಿ ಇರಬೇಕು, ಯಾರಿಗೂ ಸುಳ್ಳು ಹೇಳಬಾರ್ದು, ಆಮೇಲೆ ಥಿಂಕ್ ಬೇಕು. ಇದು ಅವರ ಫಂಡಮೆಂಟಲ್ಸ್ ಇರ್ತಿದ್ರು. ಮತ್ತೆ ಸ್ಟ್ರಿಕ್ಟ್ ಆಗಿರ್ತಿದ್ರು, ಡಿಸಿಪ್ಲಿನ್ ಅಲ್ಲಿ ಇರ್ತಿದ್ರು. ಬಟ್ ಅದು ಲಾಂಗ್ ರನ್ ಅಲ್ಲಿ ನಮಗೆ ಹೇಗೆ ಹೆಲ್ಪ್ ಆಗಿದೆ ಅಂದರೆ ನಮ್ಮನ್ನೇ ಒಂದು ಬೆಟರ್ ಪರ್ಸನ್ ಆಗಿ ಆ ಫಂಡಮೆಂಟಲ್ಸ್ ನಮಗೆ ಇವತ್ತು ಇಲ್ಲಿ ತನಕ ತಂದಿದೆ. ಇಲ್ಲ, ಮಾವನ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಸುಮಾರು ಈಗ ಒಂದು 5 ವರ್ಷದಿಂದ ಅವರು ಗೊತ್ತಿದ್ದಾರೆ. ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಶೆಲ್ ಅಂತ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫೀಲ್ಡ್. ಅವ್ರ ಹತ್ರ ಪ್ರತಿ ಸಲ ನಾನು ಮಾತಾಡಬೇಕಾದ್ರೂ ನನಗೆ ಅವರ ಐಡಿಯಾಸ್ ಬಗ್ಗೆ, ಅವರ ವಿಷನ್ ಬಗ್ಗೆ, ಅದ್ರ ಬಗ್ಗೆ ಪ್ರತಿ ಸತಿ ಅವ್ರು ಎಕ್ಸ್ಪ್ಲೇನ್ ಮಾಡೋರು. ಈಗ ಇಷ್ಟು ವರ್ಷದಿಂದ ಕಂಪನಿ ಮಾಡ್ಕೊಂಡು ಬಂದಿದ್ದಾರೆ, 25 ವರ್ಷದಿಂದ ಅವರು ಸತತವಾಗಿ ಪ್ರಯತ್ನ ಪಟ್ಟು ಇಷ್ಟೊಂದು ಒಳ್ಳೆ ಕಂಪನಿಯನ್ನು ಬೆಳೆಸಿದ್ದಾರೆ. ಅದನ್ನು ಇನ್ನು ಮುಂದೆ ಹೇಗೆ ತೊಗೊಂಡೋಗೋದು, ಅದಕ್ಕೆ ಬೇಕಾಗಿರುವಂಥ ಫೌಂಡೇಶನ್ ಏನಿದೆ ಅದು ಕ್ರಿಯೇಟ್ ಆಗಿದೆ, ಅದನ್ನು ಮುಂದೆ ಹೇಗೆ ತೊಗೊಂಡೋಗೋದು, ಅದ್ರ ಬಗ್ಗೆ ಎಲ್ಲ ತುಂಬ ಡಿಸ್ಕಷನ್ಸ್ ಆಗ್ತಿತ್ತು ನಾವು ಮಾತಾಡುವಾಗ. ಆಗ ಒಂದ್ಸಲಿ ಏನಾಯಿತು, ನನಗೆ ಇಷ್ಟು ಒಂದಿನ ಕೂತು ನಾನು ಪಲ್ಲವಿ ಇಬ್ಬರು ಯೋಚನೆ ಮಾಡುವಾಗ ಇಷ್ಟು ಅವರು ಪ್ರಯತ್ನ ಪಟ್ಟು ಮಾಡಿರೋವಂಥದ್ದನ್ನು ನಾವು ಬಿಡಬಾರ್ದು. ನಾವು ಎಂಥ MNC ಅಂತ ಕಂಪನಿಯಲ್ಲಿ ಇದ್ರೂ, ಎಷ್ಟೇ ದುಡಿದ್ರೂ ಅದು ಬೇರೆ ಕಂಪ್ನಿಗೆ ನಾವು ಕೆಲಸ ಮಾಡ್ದಂಗೆ ಆಗುತ್ತೆ. ಬಿಟ್ಟರೆ ನಮಗೆ ನಮ್ಮ ಇಷ್ಟು ಇವರು ಇಷ್ಟು ಪ್ರಯತ್ನ ಪಟ್ಟು ಇಷ್ಟು ಮುಂದೆ ತೊಗೊಂಡು ಬಂದಿರುವಾಗ ನಾವು ಅದನ್ನು ಹೆಂಗೆ ಮುಂದಿನ ರೀತಿಯಲ್ಲಿ ಹೆಂಗೆ ತೊಗೊಂಡೋಗ್ಬೇಕು ಅಂತ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಸೊ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ನಾವಿಬ್ಬರು ಯೋಚನೆ ಮಾಡಿ ಅಂದ್ಕೊಂಡ್ವಿ, ಹೌದು ಈಗ ಇದನ್ನು ನಾವು
ಮಾವನ ಹತ್ರ ಮಾತಾಡಿ ಯಾವ ಥರ ಈಗ ಒಂದು ಫೌಂಡೇಶನ್ ಕ್ರಿಯೇಟ್ ಆಗಿದೆ, ಅದನ್ನು ನಾವು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತೊಗೊಂಡು ಹೋಗೋದು, ಅವರ ವಿಷನ್ ಏನಿದೆ, ಅವರ ವಿಷನ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು, ದೇಶ ಉದ್ಧಾರ ಆಗಬೇಕು, ದೇಶಕ್ಕೆ ನಮ್ಮ ಕಡೆಯಿಂದ ಇಷ್ಟು ಇನ್ಕಮ್ ಜನರೇಟ್ ಆಗಬೇಕು, ಈ ಥರದ್ದೆಲ್ಲ ಒಂದು ವಿಷನ್ ಏನಿದೆ ಅದನ್ನು ನಾವು ಮುಂದೆ ತೊಗೊಂಡು ಹೋಗಬೇಕು ಅಂತ ಒಂದು ಆಸೆಯಲ್ಲಿ ನಾವಿಬ್ಬರು ಸೇರಿ ಡಿಸೈಡ್ ಮಾಡಿ, ಹೌದು ಈಗ ಇಲ್ಲಿಗೆ ಡಿಸೈಡ್ ಮಾಡಿ ಈಗ ಇಲ್ಲಿಗೆ 1 ವರ್ಷದಿಂದ ಈಗ ಓಶಿಮಾ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಪರೇಷನ್ಸ್ ಡೈರೆಕ್ಟರ್ ಆಗಿ ಈಗ ನಾನು ಜಾಯ್ನ್ ಆಗಿದ್ದೀನಿ. ಒಂದು ಈಗ ಅಡ್ವಾಂಟೇಜ್ ಏನಂದರೆ, ಇಲ್ಲಿ ಒಂದು ಫೌಂಡೇಶನ್ ಕ್ರಿಯೇಟ್ ಆಗಿದೆ, ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಇಲ್ಲಿ ಎಂಪ್ಲಾಯೀಸ್ ಎಲ್ಲರೂ ಅವರವರ ಒಂದು ವರ್ಕಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆಲ್ರೆಡಿ. ಸೊ ನನಗೆ ಈಗ ವರ್ಕ್ ಶೇರ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಬೇಕಾಗಿಲ್ಲ. ಈಗ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ, ಅವ್ರವ್ರದ್ದೊಂದು ಏಮ್ಸ್ ಗೋಲ್ಸ್ ಇದೆ. ಸೊ ಇಟ್ ಈಸ್ ನನಗೆ ಒಂದು ಈಗ ತುಂಬ ಈಸಿ ಏನಂದರೆ, ಐ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ನ್ಯೂ ಥಿಂಗ್ಸ್, ಐ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ನ್ಯೂ ವೆಂಚರ್ಸ್. ಈಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಹೇಗೆ ಅದನ್ನು ಮುಂದೆ ತೊಗೊಂಡೋಗ್ಬೋದು ಅಂತ ಒಂದು ಒಂದು ದೊಡ್ಡ ಮಟ್ಟಿಗೆ ನಾನು ಯೋಚನೆ ಮಾಡೋವಂಥ ಒಂದು ಕಂಪ್ಲೀಟ್ ಲಿಬರ್ಟಿ ಇದೆ ಇಲ್ಲಿ. ನಮ್ಮ ಮಾವಂದಾಗಲಿ ಅಥವಾ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಿರ್ಮಲಾ ಅವರದ್ದಾಗಲಿ ಕಂಪ್ಲೀಟ್ ಸಪೋರ್ಟ್ ಇದೆ. ಈಗ ಎಕ್ಸಿಸ್ಟಿಂಗ್ ವರ್ಕ್ ಏನು ನಡೀತಾ ಇದೆ ಅದನ್ನು ಹೆಂಗೆ ಮುಂದೆ ತೊಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ಅಂಥ ಒಂದು ಸಿಚುವೇಶನ್ ಇಲ್ಲ. ಇಟ್ ಈಸ್ ಆಲ್ರೆಡಿ ಡೂಯಿಂಗ್ ವೆಲ್. ಸೊ ಈಗ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತೊಗೊಂಡು ಹೋಗ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಕಂಪ್ಲೀಟ್ ಫ್ರೀಡಮ್ ಇರೋದ್ರಿಂದ ಇಟ್ ಬಿಕಮ್ಸ್ ಅ ವೆರಿ ಈಸಿ ಥಿಂಗ್ ಫಾರ್ ಅಸ್ ಟು ಬ್ಲೆಂಡ್ ಇನ್ ಟು ದಿಸ್ ಸೆಟಪ್. ಎಂಪ್ಲಾಯೀಸ್ ಈಸಿಯಾಗಿ ಅಕ್ಸೆಪ್ಟ್ ಮಾಡಿದ್ರು. ಅಪ್ಪ ಅಮ್ಮನಿಂದ ನಮಗೆ ಜಾಯಿನ್ ಆಗೋಕ್ಕೆ ಅಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು, ವೈಫ್ ಸಪೋರ್ಟ್ ಮಾಡಿದ್ಲು. ಸೊ ಇಂತಿಂಥ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಿಚುವೇಶನ್ಸ್ ಹೆಲ್ಪ್ ಮಾಡ್ತು ನಮ್ಮನ್ನ ಇದಕ್ಕೆ ಈ ಒಂದು ಸೆಟಪ್ಪಿಗೆ ಜಾಯಿನ್ ಆಗೋಕ್ಕೆ. ಮತ್ತು ಮಾವಂದು ಕೆಲವೊಂದು ಫಿಲಾಸಫೀಸ್ ಏನಿದೆ, ಫಾರ್ ಎಕ್ಸಾಂಪಲ್ ಅವರ ಎಥಿಕಲ್ ಥಿಂಕಿಂಗ್ ಆಗಲಿ, ಅವರ ಆನೆಸ್ಟ್ ಅಪ್ರೋಚ್ ಆಗಲಿ, ಅವರ ಸ್ಟ್ರೇಟ್ ಫಾರ್ವರ್ಡ್ ಮಾತಾಗಲಿ, ಅಥವಾ ಅವರು ಕ್ವಾಲಿಟಿ ಕೊಡೋವಂಥ ಇಂಪಾರ್ಟೆನ್ಸ್ ಆಗಲಿ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಸ್ಪೆಕ್ಟ್ರೋಮೀಟರ್ ಇದೆ. ಸೊ ಅವರು ಕಸ್ಟಮರಿಗೆ ಒಂದು ಪ್ರಾಡಕ್ಟ್ ಹೋಗುವಾಗ ಅದು ಹೀಗೆ ಹೋಗಬೇಕು ಅಂತ ಅವ್ರ ಮನಸ್ಸಲ್ಲಿರುತ್ತೆ. ಈಗ ನಮಗೆ ಎಷ್ಟೋ ನಂಬರ್ ಆಫ್ ರಾಡ್ಸ್ ಪ್ರೊಡಕ್ಷನ್ ಇರ್ಬೋದು, ಆದರೆ ಕಸ್ಟಮರ್ ಯೂಸ್ ಮಾಡೋದು ಅದೊಂದೇ ರಾಡ್, ಅದು ಅವರಿಗೆ ಕರೆಕ್ಟಾಗಿರಬೇಕು, ಅದು ಅವರಿಗೆ ಕರೆಕ್ಟ್ ರೀತಿಯಲ್ಲಿ ಸಿಗಬೇಕು ಅಂತ ಆ ಥರ ಯೋಚನೆಯಲ್ಲಿ ಅವರು ಪ್ಲ್ಯಾನ್ ಮಾಡಿ ಒಂದೊಂದನ್ನು ಅದೇ ಥರ ಅಟೆನ್ಷನ್ ಟು ಡೀಟೇಲ್ ಕೊಟ್ಟು ಪ್ರತಿಯೊಂದಕ್ಕೂ ಅದೇ ಥರ ಅವರು ಯೋಚನೆ ಮಾಡಿ ಹಿಂಗೆ ಆಗಬೇಕು ಅಂತ ಅವರು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ. ಇದೆಲ್ಲ ನಮಗೆ ಒಂದು ತುಂಬ ದೊಡ್ಡ ಇನ್ಸ್ಪಿರೇಷನ್, ಅವ್ರ ಹತ್ರ ಕಲಿಯೋಕ್ಕೆ ಒಂದು ತುಂಬ ದೊಡ್ಡ ಆಪರ್ಚುನಿಟಿ ಅಂತ ಅನ್ಕೋತೀನಿ. ಇದು ಎಲ್ರಿಗೂ ಸಿಗೋವಂಥದ್ದಲ್ಲ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆ, ಇದನ್ನು ನಾನು ಎಷ್ಟು ಬೆಸ್ಟ್ ಯುಟಿಲೈಸ್ ಮಾಡ್ಬೋದು ಅಂತ ನಾನು 100% ಎಫರ್ಟ್ ಹಾಕಿ ಟ್ರೈ ಮಾಡಿ ಇದನ್ನು ಮುಂದೆ ತೊಗೊಂಡು ಹೋಗ್ಬೇಕು ಅಂತ ಒಂದು. ಸರ್, ಮಗಳು ಹಾಗೆ ಅಳಿಯ ಅವರು ಕೂಡ ಈಗ ನಿಮ್ಮ ಜೊತೆಗೆ ನಿಮ್ಗೆ ಇನ್ನಷ್ಟು ಸ್ಟ್ರೆಂತ್ ಬಂದಿದೆ ಅಂತಲೇ ಹೇಳ್ಬೋದು ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ. ಈಗ ಎಷ್ಟೋ ಕಡೆಗಳು ನಾವು ನೋಡ್ತೇವೆ, ಅಪ್ಪ ಮಾಡಿದ್ದರ ಬಗ್ಗೆ ಬಹಳ ಶ್ರದ್ಧೆ ಇರೋದಿಲ್ಲ ಮತ್ತಿನ ಜನ್ರೇಷನ್ ಅವರಿಗೆ. ಆದರೆ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು, ಅಥವಾ ಹಿರಿಯರ ಆಶೀರ್ವಾದ ಇರ್ಬೋದು. ನಾವು ಹೇಗೆ ತಂದೆ ಮಾಡಿದಂಥ ಕೃಷಿಯನ್ನು ಇವತ್ತೊಂದು ಅದನ್ನೊಂದು ಪೂಜನೀಯವಾಗಿ ನಾವು ಅದನ್ನು ಶ್ರದ್ಧಾಪೂರ್ವಕವಾಗಿ ಇವತ್ತು ಅಡಿಕೆ ಕೃಷಿ ಇರ್ಬೋದು, ಕೋಕೋ ಕೃಷಿ ಇರ್ಬೋದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಅದು ಪರ್ಕ್ಯುಲೇಟ್ ಆಗಿದೆ. ಓಕೆ, ನನ್ನ ಮಗಳು ಪಲ್ಲವಿ ಅಂತ M.Tech ಮಾಡಿದ್ದಾಳೆ. ಅವಳು ಹೇಳಿದ್ಲು, ಅಪ್ಪ ಇನ್ನು ನೀವು ರಿಟೈರ್ ಆಗೋ ಟೈಮು, ಇನ್ನು ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಅಂತೇಳಿ. ಹಾಗೆ ಮಗಳು ಅಳಿಯ ಶೆಲ್ ಕಂಪನಿಯಲ್ಲಿ R&Dಯಲ್ಲಿ ಒಳ್ಳೆ ಪೋಸ್ಟಲ್ಲಿ ಇದ್ದವ, ಅದನ್ನೆಲ್ಲ ಬಿಟ್ಟು ಈಗ ಬಂದು ಇಲ್ಲಿ ಅಫ್ಕೋರ್ಸ್ ಬಂದ ಮೇಲೆ ಬೇರೆ ಒಂದು ಎಕ್ಸ್ಪಾನ್ಷನ್ ಪ್ರಾಜೆಕ್ಟನ್ನೆಲ್ಲ ಅದು ಎಕ್ಸ್ಪಾನ್ಷನ್ ಪ್ರಾಜೆಕ್ಟ್ ನಮ್ಮ ಎಜೆಂಡಾದಲ್ಲಿ ಇರುವಂಥದ್ದೇ. ಅವ ಬರೋ ಟೈಮಿಂಗ್ ಅದೆಲ್ಲ ಸರಿ ಆಯಿತು. ಸೊ ಹೊಸ ಒಂದು ಎಕ್ಸ್ಪಾನ್ಷನ್ ಪ್ರಾಜೆಕ್ಟಿನ ಒಂದು ಜವಾಬ್ದಾರಿಯನ್ನು ಸೊ ಈ ಓಶಿಮಾ ಬ್ಯಾಟ್ರೀಸ್ ಏನು ನೀವು ಲಾಂಚ್ ಮಾಡಿದ್ರಿ, ಸೊ ಅದರ ಹಿಂದೆ ಸ್ವಲ್ಪ ಅವರ ಶ್ರಮ ಜಾಸ್ತಿ ಇದೆಯಾ? ಬ್ಯಾಟ್ರೀಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಅವರ ಪ್ರೊಡಕ್ಷನ್ ಇರ್ಬೋದು, ಕ್ವಾಲಿಟಿಯ ಒಂದು ಇಶ್ಯೂಸ್ ಇರ್ಬೋದು, ಇದನ್ನೆಲ್ಲ ಶರತ್ ನನ್ನ ಅಳಿಯ ಅವರು ಡೈರೆಕ್ಟರ್ ಆಪರೇಷನ್ಸ್ ಈಗಾಗಲೇ ಹೇಳಿದಾಗೆ ನಾವು ಅವರು ಅದನ್ನು ಸಣ್ಣ ಪ್ರಾಯದ ಯುವಕ ಆದರೆ ಒಳ್ಳೆ ದೊಡ್ಡ ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಈ ಕಂಪನಿಯನ್ನು ಇನ್ನೂ
ಹೆಚ್ಚಿನ ಲೆವೆಲ್ಗೆ ಕೊಂಡೋಗ್ಬೇಕು ಅಂತ ಹೇಳಿ ಇಬ್ಬರಿಗೂ ಕೂಡ, ಮಗಳು ಅಳಿ ಇಬ್ಬರಿಗೂ ಕೂಡ ಒಂದು ಕನಸಿದೆ. ಆ ನಿಟ್ಟಿನಲ್ಲಿ ಅವರು ಶ್ರದ್ಧಾಪೂರ್ವಕವಾಗಿ, ನೀವು ತುಂಬಾ ಲಕ್ಕಿ ಆ ವಿಷಯದಲ್ಲಿ. ಖಂಡಿತ ನಾನು ಭಾಗ್ಯವಂತ. ಅದು ಓಕೆ. ಇನ್ನು ನನಗೆ ತುಂಬಾ ಖುಷಿಯಾದಂತ ಕೆಲವೊಂದು ವಿಷಯಗಳು, ಅದ್ರಲ್ಲಿ ತುಂಬಾ ಮುಖ್ಯವಾದದ್ದು, ನಾನೊಬ್ಬ ರೇಡಿಯೋ ಜಾಕಿಯಾಗಿ ಈಗ 12 ವರ್ಷದಿಂದ ರೇಡಿಯೋ ಇಂಡಸ್ಟ್ರಿ ನಾನಿದ್ದೀನಿ. ನೀವು ಹ್ಯಾಮ್ ರೇಡಿಯೋ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ಹ್ಯಾಮ್ ರೇಡಿಯೋ ಮೂಲಕ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿರುವಂತ ಒಂದಷ್ಟು ಜನರಿಗೆ ಜೊತೆಗೆ ಇವರು ಇಂಟರಾಕ್ಟ್ ಮಾಡ್ತಾ ಇರ್ತಾರೆ. ಈ ಹ್ಯಾಮ್ ರೇಡಿಯೋ ಸೆಟಪ್ ಹೇಗಿದೆ ಅನ್ನೋದನ್ನ ನಾವು ತೋರಿಸ್ತೀವಿ ನಿಮ್ಗೆ. ಜೊತೆನಲ್ಲೇ ಈ ಹಾಬಿ ನಿಮ್ಗೆ ಯಾವಾಗಿಂದ ಶುರುವಾಯಿತು, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ಪ್ರಥಮವಾಗಿ ನಾನು ಹ್ಯಾಮ್ ರೇಡಿಯೋ ಅಂದ್ರೆ ಏನಂತ ಬ್ರೀಫ್ ಆಗಿ ಹೇಳ್ತೇನೆ. ಇದು ಒಂದು ವೈಜ್ಞಾನಿಕವಾದಂತ ಒಂದು ಹವ್ಯಾಸ, ಆಲ್ ಓವರ್ ದ ವರ್ಲ್ಡ್ ಇದೆ. ಈಗ ಇಲ್ಲಿಂದ ಒಬ್ರು ಆಸ್ಟ್ರೇಲಿಯಾದವರಿಗೆ ನಾವು ಒಂದು ನೇರ ಮಾತಿನಲ್ಲಿ ಅಥವಾ ಸಿಗ್ನಲ್ಗಳ ಕೋಡಲ್ಲಿ ಮಾತಾಡಬೇಕಾದ್ರೆ ಅದಕ್ಕೆ ಇದು ಅವಕಾಶ ಮಾಡಿಕೊಡ್ತದೆ. ಯಾವುದೇ ಒಂದು ಮೀಡಿಯಾದಾಗ್ಲಿ ಇಂಟರ್ನೆಟ್ ಆಗಲಿ ಇದಿಲ್ಲ, ಸ್ಕೈ ವೇವ್ಸ್ ಮೂಲಕ ಮಾತಾಡುವಂಥ. ಹಾಗಾಗಿ ಈ ವೈರ್ಲೆಸ್ ಅಂತ ಹೇಳುವಂಥದ್ದು ಅದು ರಿಸ್ಟ್ರಿಕ್ಟೆಡ್ ಇದದು. ಅದು ಯಾರಿಗೂ ಕೂಡ ವೈರ್ಲೆಸ್ ಸೆಟ್ ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ ಅಂತ ತಗೊಂಡು ಬಂದು ಲೈಸೆನ್ಸ್ ಬೇಕು. ಈಗ ಹೇಗೆ ನೀವು ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ನೀವು ಲೈಸೆನ್ಸ್ ತಗೊಳ್ಬೇಕು, ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರು ನಿಮ್ಮ ಅರ್ಹತೆಯನ್ನು ನೋಡ್ಕೊಂಡು ಅದಕ್ಕೆ ಒಂದು ಲೈಸೆನ್ಸ್ ಅಂತ ಕೊಡ್ತಾರೆ, ಒಂದು ಕಾಲ್ ಸೈನ್ ಅಂತ ಕೊಡ್ತಾರೆ. ಇದು ಆಲ್ ಓವರ್ ದ ವರ್ಲ್ಡ್. ಇಂಡಿಯಾದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್, ಹಾಗೆ ಬೇರೆ ಬೇರೆ ದೇಶದಲ್ಲಿ ಆಯಾ ಡಿಪಾರ್ಟ್ಮೆಂಟ್ಗಳು ಅವರ ಅರ್ಹತೆಯನ್ನು, ವಿದ್ಯಾ ಅರ್ಹತೆ ಅಥವಾ ಅದರ ಬಗ್ಗೆ ಇರುವಂಥ ಮಾಹಿತಿಯ ಅರ್ಹತೆ ಮೇಲೆ ಅದನ್ನು ಅವರು ಲೈಸೆನ್ಸ್ ಕೊಡ್ತಾರೆ. ಈ ಥರ ಲೈಸೆನ್ಸ್ ಹೋಲ್ಡರ್ಸ್ ಇದ್ದು ಆಲ್ ಓವರ್ ದ ವರ್ಲ್ಡ್, ಜಗತ್ತಿನಾದ್ಯಂತ ಇರುವಂಥ ಒಂದು ಗುಂಪೇ ಹ್ಯಾಮ್ ರೇಡಿಯೋ ಅಂತ ಹೇಳಿ ಹೇಳ್ತಾರೆ. ಸೊ ನಮಗೆ ಇದು ದೊಡ್ಡ ಒಂದು ಹವ್ಯಾಸವಾಗಿ ಬೆಳೆಸ್ಕೊಳ್ಳಿಕ್ಕೆ, ನಿಮ್ಮ ನಾಲೆಜನ್ನು, ನಿಮ್ಮ ಜ್ಞಾನವನ್ನ, ಟೆಕ್ನಿಕಲ್ ಸೈಡ್ ಜ್ಞಾನವನ್ನ ಬೆಳೆಸ್ಕೊಳ್ಳಿಕ್ಕೆ ತುಂಬಾ ಸಹಕಾರಿ ಅಂತ ಹೇಳಿ ತಿಳ್ಕೊಳ್ತೇನೆ. ನಾನು ಅವತ್ತೇ ಆಗ್ಲೇ ಹೇಳಿದಾಗೆ ನನಗೆ ಚಿಕ್ಕಂದಿನಲ್ಲೇ ಸ್ಕ್ರೂ ಡ್ರೈವರ್ಗಳಿರ್ಬೋದು ಅಥವಾ ಏನಾರು ಒಂದು ಅಸೆಂಬಲ್ ಮಾಡೋದಿರ್ಬೋದು, ಇದರ ಬಗ್ಗೆ ಬಹಳ ಆಸಕ್ತಿ ಇತ್ತು. ಅದು ಹಾಗೆ ಬೆಳೆದು ಇಂಜಿನಿಯರಿಂಗ್ನಲ್ಲಿ ನಾನೊಂದಷ್ಟು ಎಲೆಕ್ಟ್ರಾನಿಕ್ಸ್ ಅನ್ನು ಕಲಿತೆ. ಈ ಕಲ್ತದನ್ನ ಒಂದು ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಈ ಹ್ಯಾಮ್ ರೇಡಿಯೋ ಅಂತ ಹೇಳೋದು ತುಂಬಾ ಒಳ್ಳೆಯದಾದಂಥ ಒಂದು ಪ್ಲಾಟ್ಫಾರ್ಮ್. ಮತ್ತೆ ವಿಷಯಗಳ ಒಂದು ವಿನಿಮಯ ನನಗೆ ಗೊತ್ತಿಲ್ಲದ ಇನ್ನೊಬ್ರಿಗೆ, ಮತ್ತೆ ಎಲ್ಲದಕ್ಕಿಂತ ಒಂದು ಹವ್ಯಾಸ ಅಂತ ಹೇಳಿ ಬೇಕಾಗ್ತದೆ. ಆ ಹವ್ಯಾಸವಾಗಿ ಬೆಳೆಸಲಿಕ್ಕೆ ಈಗ ಒಂದು ಸ್ವಲ್ಪ ಈಗಿನ ಜನ್ರೇಷನ್ ಅವ್ರದ್ದು ಕೇಳಿದ್ರೆ ಇದು ಸ್ವಲ್ಪ ಇರಿಲೆವೆಂಟ್ ಅಲ್ಲ. ಈಗ ನಿಮಗೆ ಮೊಬೈಲ್ ಫೋನ್ ಬಂದಿದೆ, ಇಂಟರ್ನೆಟ್ ಬಂದಿದೆ, ಇದರಲ್ಲಿರುವಾಗ ಅಷ್ಟು ಸ್ಪೀಡು ಅಷ್ಟು ಪರ್ಫೆಕ್ಟ್ ಆಗಿರುವಾಗ ಯಾಕೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ. ಆದರೆ ಇದರ ಒಂದು ಟೇಸ್ಟೇ ಬೇರೆ, ಅದರದ್ದು ಟೇಸ್ಟೇ ಬೇರೆ, ಅನುಭವಿಸಿದವರಿಗೆ ಗೊತ್ತು. ಇದು ಬರೀ ಒಂದು ಮಾತಿನ ಕಂಟೆಂಟ್ ಅಲ್ಲ. ನಾನು ಆಂಟೆನಾ ಹಾಕಿ ನನ್ನ ರೇಡಿಯೋ ಸೆಟ್ ಮಾಡಿ ನಾನು ಇಲ್ಲಿ ಮಾಡಿ ನಾನು ಅದನ್ನ ಅಮೆರಿಕಕ್ಕೋ ಇನ್ನೊಂದೆಲ್ಲ ಐರ್ಲೆಂಡಿಗೆ ನನ್ನ ವಾಯ್ಸ್ ಆಕಾಶದಲ್ಲಿ ಹೋಗಿ ಅವನು ರಿಸೀವ್ ಮಾಡಿ ನಿಮ್ಮದು ಹೀಗೆ ಕೇಳಿ ಬರ್ತಾ ಇದೆ ಅಂತೇಳಿ ಅವನು ಹೇಳುವಾಗ ಸಿಗುವಂತಹ ಒಂದು ಥ್ರಿಲ್ ಏನಿದೆ ಅದು ತುಂಬ. ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ನಮ್ಮನ್ನ ತುಂಬಾ ಉಪಯೋಗ ಆಗ್ತದೆ. ಯಾವುದೇ ಒಂದು ಡಿಸಾಸ್ಟರ್ ಆದಾಗ ಎಲ್ಲ ಕಮ್ಯುನಿಕೇಶನ್ ಟವರ್ಸ್ ಆಗಲಿ ಅಥವಾ ಎಲೆಕ್ಟ್ರಿಕಲ್ ಇದೆಲ್ಲ ಫೇಲ್ ಆದಾಗ ನಾವು ತುಂಬಾ ಹೆಲ್ಪ್ ಆಗ್ತದೆ. ಗುಜರಾತಿನ ಅರ್ಥಕ್ವೇಕ್ ಇರ್ಬೋದು ಅಥವಾ ಒರಿಸ್ಸಾದ ಚಂಡಮಾರುತ ಇರ್ಬೋದು, ಈಗ ಒಂದು ಕೆಲವು ವರ್ಷಗಳ ಮೊದಲು ಅಲ್ಲಿ ಹೋಗಿ ನಮ್ಮವರು ಇದು ಮಾಡಿ ಕಮ್ಯುನಿಕೇಶನ್ ಫಸ್ಟ್ ಯಾವುದು ಒಂದು ದಿವಸದ ಇದು ಬಹಳ ಕ್ರಿಟಿಕಲ್. ಯಾಕಂದ್ರೆ ಹೆಚ್ಚು ಕ್ಯಾಶುಯಾಲಿಟೀಸ್ ಆಗುವಂತ ಸಂದರ್ಭಗಳು, ಆವಾಗ ಯಾವುದೇ ಪೊಲೀಸ್ ಆಗಲಿ ಯಾವುದೇ ಕಮ್ಯುನಿಕೇಶನ್ ಎಲ್ಲ ಬಿದ್ದೋಗಿರ್ತದೆ. ಹೌದು, ಆವಾಗ ಇದು ತುಂಬಾ ಹೆಲ್ಪ್ ಆಗ್ತದೆ. ಮತ್ತೆ ಜ್ಞಾನವನ್ನ ನಾವು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಅದು ವಿನಿಮಯ. ಕೃಷಿ ಅಂತ ಬಂದಾಗ ಈ ಓಶಿಮಾ ಸಿಸ್ಟಮ್ಸ್ ಜೊತೆಗೆ ನೀವು ಒಂದಷ್ಟು ರಬ್ಬರ್ ಇರ್ಬೋದು, ಅಡಿಕೆ ಇರ್ಬೋದು, ಕೊಕ್ಕೋ ಇದೆಲ್ಲವನ್ನು ಕೂಡ ಬೆಳೆಸ್ತಾ ಇದ್ದೀರಾ. ಇದಕ್ಕೆ ಎಷ್ಟು ಟೈಮನ್ನು ಕೊಡ್ತೀರಿ ಅಂತ? ಇದು ಆಗಲೇ ಹೇಳಿದಾಗೆ ನಾನು ಕೃಷಿಕ ಮನೆ ತಂದೆಯವರು ತೀರೋದ ಮೇಲೆ ಆ ಕೃಷಿಯನ್ನು ಕಂಟಿನ್ಯೂ ಮಾಡಬೇಕಾಗೋದು ನನ್ನ ಆದ್ಯತೆ ಇತ್ತು. ಅಂದರೆ ಅದು ಯಾವುದೇ ರೀತಿಯಲ್ಲಿ ಹಿರಿಯರು ಮಾಡಿದ್ದನ್ನು ನಾವು ಕಡೆಗೆನಿಸಿ ಇಲ್ಲಿ ಬಂದು ಇಂಡಸ್ಟ್ರಿ ಮಾಡಿದೆ ಅಂತ ಹೇಳೋ ಪ್ರಶ್ನೆ ಇಲ್ಲ. ಹಾಗಾಗಿ ಅದಕ್ಕೆ ನಾನು ಒತ್ತು ಕೊಟ್ಟೆ. ಸುಮಾರು 2000 ಇಸವಿಯಿಂದ ನಾನು ಕಡಬ ಅಂತ ಹೇಳಿ ಸುಬ್ರಹ್ಮಣ್ಯದ ದಾರಿಯಲ್ಲಿ ಸಿಗ್ತದೆ, ಹೊಸಮಠ ಅಂತ ಹೇಳಿ, ಅಲ್ಲಿ ಹಿರಿಯರಿಂದ ಬಂದಂಥ ಕೃಷಿಯನ್ನು ನಾನು ನಡೆಸಿದೆ. ಸುಮಾರು ಒಂದು 35 ಎಕರೆ, ಅದರಲ್ಲಿ ಒಂದು 18 ಎಕರೆ ಅಡಿಕೆ ಮತ್ತು ಕೋಕೋದ ತೋಟ ಇದೆ. ಅದನ್ನು ನಾನು ಪರಿಪೂರ್ಣತೆಯಿಂದ ಬಹಳ ಶ್ರದ್ಧೆಯಿಂದ ಅದನ್ನು ನಾನು ನೋಡ್ಕೊಂಡು ಬರ್ತಾ ಇದ್ದೇನೆ. ಅಲ್ಲಿ ಕೂಡ ಜನ ಇದ್ದಾರೆ, ಒಂದು 10-12 ಜನ ಕೆಲಸ ಮಾಡ್ತಾರೆ.
ವಾರ ವಾರ ಹೋಗ್ತೇನೆ ನಾನು. ಓಕೆ. ಹೆಚ್ಚಾಗಿ ಶನಿವಾರ ಆದಿತ್ಯವಾರಗಳ ನಾನು ಅಲ್ಲಿ ಕಳಿತೇನೆ. ಸೊ ಇಲ್ಲಿ ಏನ್ ಒತ್ತಡ ಇದೆ ಅದೆಲ್ಲವನ್ನ ಅಲ್ಲಿ ಕಳೆದು ಬರ್ತೀರಾ? ಕಳೆದು ಬರ್ತೇನೆ. ಅಲ್ಲಿದ್ದೇ ಆದ ಒತ್ತಡಗಳಿದೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಅಲ್ಲಿಯ ಒತ್ತಡ ಒಂಥರ ಬೇರೆ ಬೇರೆ ಅಲ್ಲಿ ಕೂಡ ಹಾಗೆ ಯಾವುದೇ ಒಂದು ಪ್ರೋಗ್ರೆಸಿವ್ ಥಿಂಕಿಂಗ್ ಇರುವವರಿಗೆ ನಾನಾಗ್ಲೇ ಹೇಳಿದಾಗೆ ಅದನ್ನ ಇನ್ನು ಬೆಳೆಸ್ಬೇಕು ಅಂತ ಹೇಳುವಂತ ಇದಿರ್ತದೆ. ಅಲ್ಲಿ ನಮ್ಮ ಹಿರಿಯರ ಮಾಡಿದ ಜಾಗದಲ್ಲಿ ಅಲ್ಲಿ ಆಸ್ತಿಯಲ್ಲಿ ಅಲ್ಲಿ ಜಾಗ ಇಲ್ಲ ಮತ್ತೆ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ. ಹಾಗಾದ್ರೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅಲ್ಲಿಗೂ ಹೊಸಮಠಕ್ಕಿಂತ ಒಂದು 10 ಕಿಲೋಮೀಟರ್ ಮೊದಲೇ ಆಲಂಕಾರ ಅಂತ ಹೇಳಿ ಅಲ್ಲಿ ನಾನೊಂದು ಜಾಗ ತಕೊಂಡು ಒಂದು 10 ಎಕರೆ ಅಲ್ಲಿ ರಬ್ಬರ್ ಓದಿದೆಲ್ಲ ಇದು ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿ ಕೂಡ ನಡ್ಸ್ಕೊಂಡು ಹೋಗ್ತಾ ಇದೆ. ಸೊ ತುಂಬಾ ವಿಷಯಗಳನ್ನ ಕೇಳಿದ್ವಿ ಅಂಡ್ ತುಂಬಾ ವಿಷಯಗಳನ್ನ ಕಲಿತ್ವಿ ನಿಮ್ಮ ಮಾತುಗಳ ಮೂಲಕ. ಕೊನೆಯದಾಗಿ ಈಗ ನಾನೊಂದು ಸ್ಟಾರ್ಟ್ಅಪ್ ಮಾಡಬೇಕು, ನಾನೊಂದು ಬಿಸ್ನೆಸ್ ನ ಶುರು ಮಾಡಬೇಕು, ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ಕನಸು ಕಾಣ್ತಿರೋರಿಗೆ ಒಂದು ಮೆಸೇಜ್ ಅನ್ನ ನೀವು ಹೇಳೋದಾದ್ರೆ? ಇದು ನನ್ನ ಸ್ವಂತದ ಒಂದು ದೃಷ್ಟಿಕೋನ ಇರಬಹುದು, ಬೇರೆ ದೃಷ್ಟಿಕೋನ ಸರಿಯಲ್ಲ ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ. ನನ್ನ ದೃಷ್ಟಿಕೋನದಲ್ಲಿ ನಾನು ಏನು ಇಷ್ಟು ದಿವಸ ನಾನು ನಡ್ಕೊಂಡು ಬಂದಿದ್ದೇನೆ ಅಥವಾ ನಡ್ಸ್ಕೊಂಡು ಬಂದಿದ್ದೇನೆ ಅದನ್ನ ನಾನು ಹೇಳಬಲ್ಲೆ. ನನ್ನನ್ನು ಯಾರು ಕೇಳಿದಾದ್ರೆ ಯಾವುದೇ ಕೆಲಸವನ್ನು ನಾವು ಮಾಡುವಾಗ ಅದರಲ್ಲಿ ಶ್ರದ್ಧೆ ಇರಲಿ, ಅದರಲ್ಲಿ ಒಂದು ಡೆಡಿಕೇಶನ್ ಇರಲಿ, ಅದಿದ್ದಾಗ ಅದರ ಔಟ್ಪುಟ್ ಖಂಡಿತ ಸರಿ ಬರ್ತದೆ, ಒಳ್ಳೇದಾಗ್ತದೆ. ಮತ್ತೆ ಪ್ರಾಮಾಣಿಕತೆ ಇರಲಿ ಅಂತ. ಈಗ ದುಡ್ಡು ಮಾಡ್ಲಿಕ್ಕೋಸ್ಕರ ಹೇಗೂ ಆಗ್ತದೆ ಅವನಿಗೆ ತಲೆಗೆ ಟೊಪ್ಪಿ ಹಾಕಿ ಇವತ್ತೊಂದು 100 ರೂಪಾಯಿ ನಾನೇ ಲಾಭ ಮಾಡಿದ್ದು ಇವತ್ತಿಂದ ಲಾಭ ಅಂತ ಹೇಳಿ ಹಾಗೆ ಮಾಡುವ ಒಂದು ಅಗತ್ಯ ಇರುವುದಿಲ್ಲ ಅಂತ. ಲಾಂಗ್ ಟರ್ಮ್ನಲ್ಲಿ ಅದುವೇ ನಿಮಗೆ ಪ್ರಾಮಾಣಿಕತೆಯಿಂದ ಇದ್ದಾಗ ಇನ್ನೊಂದು 100 ಜನ 10 ಜನರ ಒಂದು ವಿಶ್ವಾಸವನ್ನ, ಒಂದು ಪ್ರೀತಿಯನ್ನ ನಾವು ಗಳಿಸಿದಾಗ ಬಿಸ್ನೆಸ್ ನಲ್ಲಿ ಅದು ಖಂಡಿತ ರಿವಾರ್ಡಿಂಗ್. ನಿಧಾನ ಆದ್ರೂ ಕೂಡ ನಿರಂತರವಾಗಿ ಕೂಡ ಖಂಡಿತವಾಗಿ ರಿವಾರ್ಡಿಂಗ್ ಇದೆ. ಯಾವುದೇ ಶಾರ್ಟ್ ಕಟ್ಟಿನ ಅಗತ್ಯ ಇಲ್ಲ. ಒಂದು ಅಡಿಕೆ ಮರ ನೆಟ್ಟು ಒಂದು 7 ವರ್ಷ ಕಾಯ್ಬೇಕಾಗ್ತದೆ. ಅಷ್ಟು ಸಮಯ ಅದಕ್ಕೆ ಗೊಬ್ಬರ, ನೀರು ಅದಕ್ಕೆ ಬೇಕಾದಂತ ಪೂರೈಕೆ ಇದು ಅದರ ಒಂದು ಆರೈಕೆ ಮಾಡಬೇಕಾಗ್ತದೆ. ಅದೇ ತರ ಒಂದು ವ್ಯವಹಾರದಲ್ಲಿ ಕೂಡ ಅಷ್ಟೇ ಪ್ರಾಮಾಣಿಕತೆ, ಶ್ರದ್ಧೆ, ಮತ್ತೆ ಒಳ್ಳೆ ಪ್ರಾಡಕ್ಟ್ ಅನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತ ಒಂದು ಮೂಲಭೂತ ನಮ್ಮ ಯೋಚನೆಯಿಂದ ಮಾಡಿದಾಗ ನಾವು ಖಂಡಿತ ಯಶಸ್ವಿ ಆಗ್ತೇವೆ. ಹಾಗೆ ಯುವಕರಿಗೆ ಇರ್ಬೋದು ಅಥವಾ ಸಮಾಜದ ಎಲ್ಲ ವರ್ಗದ ಜನರಿಗೆ ನಾನು ಹೇಳಿದಷ್ಟು ನನ್ನ ಅನುಭವದ ಮಾತು. ಬೇರೆಯ ಒಂದು ಯೋಚನಾ ಲಹರಿಯಲ್ಲಿದ್ದಾಗ ಅದು ತಪ್ಪು ಅಂತ ನನ್ನ ಅನುಭವದ ಮಾತು. ಶ್ರದ್ಧೆ ಇರಲಿ, ಪ್ರಾಮಾಣಿಕತೆ ಇರಲಿ, ಮಾಡಿದ ಕೆಲಸಕ್ಕೆ ಅದ ಕೆಲಸವನ್ನು ನಾವು ಕೊನೆಗೊಳಿಸುವಂತ ಒಂದು ನಿಲುವು ಇರಬೇಕು, ಹಂಬಲ ಇರಬೇಕು. ಇದೆಲ್ಲ ಮಾಡಿದಾಗ ಜೀವನದಲ್ಲಿ ಯಶಸ್ಸು ಖಂಡಿತ ಬರ್ತದೆ. ದೇವರ ಅನುಗ್ರಹ ನಮಗೆ ಆಟೋಮೆಟಿಕ್ ಆಗಿ ಬರ್ತದೆ. ನಾವು ಹೋಗಿ ಹರಿಕೋರ್ಬೇಕಾದಿಲ್ಲ, ಪೂಜೆ ಮಾಡಬೇಕಾದಿಲ್ಲ. ದೇವರ ಅನುಗ್ರಹ ನಮಗೆ ಅದು ಅದರಾಗೇ ಬರ್ತದೆ. ಒಂದು ಮನಸ್ಸಿಗೆ ಒಂದು ತೃಪ್ತಿ ಇರ್ತದೆ. ನಮಗೆ ಏನೋ ಒಂದು ಮಾಡಿದೆ ಒಳ್ಳೇದು, 4 ಜನಕ್ಕೆ ಹೆಲ್ಪ್ ಆಯ್ತು, 4 ಜನರ ಒಂದು ಬಾಳಿಗೆ ಒಂದು ನಾವು ಪೂರಕವಾಗಿ ನಮ್ಮದು ಇಂಡಸ್ಟ್ರಿ ಇದೆ ಅಂತ ಹೇಳುವಂತ ಒಂದು ತೃಪ್ತಿ ಕೂಡ ನಮ್ಮ ಮನಸ್ಸಲ್ಲಿ ಇರ್ತದೆ. ಎಸ್, ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನ ಸ್ಪಂದನಾ ಟಿವಿಯ ಈ ಒಂದು ಮೈ ಆಟೋಗ್ರಾಫ್ ಕಾರ್ಯಕ್ರಮಕ್ಕೆ ನೀಡಿದ್ರಿ. ಇದ್ರ ಮೂಲಕ ಒಂದಷ್ಟು ಜನರಿಗೆ ಪ್ರೇರಣೆ ಖಂಡಿತವಾಗ್ಲೂ ಈ ಒಂದು ಎಪಿಸೋಡ್ ಮೂಲಕ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ ನಮಗಿದೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೊಬ್ಬ ಸಾಧಕನ ಬದುಕಿನ ಕಥೆಯನ್ನ ತಿಳಿಸೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಒಳ್ಳೆಯ ಆಲೋಚನೆ, ಒಳ್ಳೆಯ ಯೋಚನೆ, ಒಳ್ಳೆಯ ಕೆಲಸಗಳು ಸದಾ ನಿಮ್ಗೆ ಸಾಥನ್ನ ಕೊಡ್ತಾ ಇರಲಿ. ನೋಡ್ತಾ ಇರಿ ಸ್ಪಂದನಾ ಟಿವಿ. ಧನ್ಯವಾದಗಳು. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.